ಗುಡ್ಡದಿಂದ ಏನೋ ಒಂದು ದೀಪದಾಗಿ ಒಂದು ಕಾಣ್ತಾ ಉಂಟು ಕೆಳಗೆ ಬರುವುದು. ಅದು ದೀಪ ಹೋಗಿ ಒಂದು ಮನುಷ್ಯನ ಆಕೃತಿ, ಹೆಣ್ಣಿನ ಆಕೃತಿ ಆಯಿತು. ಉದ್ದ ಕೂದಲಿತ್ತು, ಕೈಯಲ್ಲಿ ಕಾರಣ ಒಂದು ಕಲ್ಲು ಸಿಕ್ಕಿತ್ತು, ಇದಕ್ಕೆ ಶಿವಲಿಂಗದ ಚಿತ್ರದ ಕಲ್ಲು. ಇದೇ ದೇವಿ ಕೆಳಗೆ ಬಂದು ದೇವಸ್ಥಾನದ ಭೇಟಿ ಅಂತ ಹೇಳ್ತಾರೆ. ಅದು 2 ಗಂಟೆ ಟೈಮ್ ವಾರ ಹೀಗೆ ಮುಲ್ಪಡ್ಬೋದು ತಿರ್ತಾವೆ ನಿಕ್ಲಾವಳು ದೇವಸ್ಥಾನ ಪಡ್ಬೋದವಳು ಗುಯಲ್ ಕೆರೆದವ ಎರಡು ಅಡ್ಡೆ ನೀರು ಬರ್ತದೆ. ಈ ಭೂಮಿ ಉಂಟಲ್ವ ಬಂಟ್ವಾಳ ಬಾಳಿಗರದು, ಅವರು ಬರುವಾಗ ಅವರ ಬೆನ್ನು ಹಿಡಿದು ಬಂದಂಥ ದೈವ ಅದು ಕಲ್ಲುಟಿ ದೈವ. ಈ ಜಾಗದಲ್ಲಿ ಯಾರ ಹತ್ರ ಇತ್ತು ಏನಿತ್ತು ಎಂಬುದು ಯಾರಿಗೂ ಈ ಹಿನ್ನೆಲೆ ಯಾರಿಗೂ ಗೊತ್ತಿಲ್ಲ. ಪುತ್ತೂರಿನಲ್ಲಿ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಹರಾರಿ ಹೋಗುವಾಗ ಇದನ್ನೆಲ್ಲ ಬಾವಿ ಹಾಕಿದರೆ ಕೆರೆ ಹಾಕಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ತಗೊಂಡು ಹೋಗಿ ಅಲ್ಲಿ ಇದು ಇಟ್ಟಿದ್ರಂತೆ. ಪಿರಾವದಂಗೆ ಇಲ್ಲದಲ್ಲೇ ಸೂಟೆ ತೋಚಿದಂಗೆ 4 ವರ್ಷ ದುಂಬು ಈ ದೇವಸ್ಥಾನ ಭಾರತೀಯರು ಬಂಗಾರದ ಊರಾಪಲಿಕ್ಕೆ ಸಂಶಯ. ನಮಗೆ ಅಚ್ಚರಿ ಎನಿಸುವಂತಹ ಅದೆಷ್ಟೋ ಬೆಳವಣಿಗೆಗಳು ನಮ್ಮ ಮಧ್ಯೆ ನಡೀತಾ ಇದೆ. ಭೂಗರ್ಭದಲ್ಲಿ ಹುದುಗಿದ್ದಂತಹ ಅದೆಷ್ಟೋ ಕೌತುಕಗಳು, ವಿಸ್ಮಯಗಳು ಹೊರ ಜಗತ್ತಿಗೆ ಗೋಚರ ಆಗಿ ಒಂದಷ್ಟು ದೈವ ಸಾನ್ನಿಧ್ಯಗಳು, ದೇವ ಸಾನ್ನಿಧ್ಯಗಳು ಬೆಳಗಿರುವಂತಹ ಉದಾಹರಣೆಗಳು ಕೂಡ ಬಹಳಷ್ಟಿದೆ. ಬಹುಶಃ ಈಗ ನಾವು ನಿಮಗೆ ಹೇಳೋದಕ್ಕೆ ಹೊರಟಿರುವಂತಹ ಜಾಗ ಕೂಡ ಅದೇ ರೀತಿಯ ಒಂದು ದೇವ ಸಾನ್ನಿಧ್ಯದ ಕುರುಹು ಅಂತ ಹೇಳಲಾಗ್ತಾ ಇದೆ. ಅಂದರೆ ಭೂಭಾಗದಲ್ಲಿ, ಅಂದರೆ ಭೂಮಿಯಲ್ಲಿ ಹುದುಗಿದ ರೀತಿಯಲ್ಲಿ ದೇವಾಲಯದ ರಚನೆಗಳು ಪತ್ತೆಯಾಗಿದೆ, ಲಿಂಗಗಳು ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಎಲ್ಲರಲ್ಲೂ ಕೂಡ ಈಗ ಬಹಳಷ್ಟು ಅಚ್ಚರಿಯನ್ನು ಉಂಟು ಮಾಡ್ತಾ ಇದೆ. ಅದು ಎಲ್ಲಿ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಾನಿನಾಲ್ಕೂರು ಗ್ರಾಮದ ಬಾರ್ಯತ್ತಾರು ಎನ್ನುವಂಥ ಒಂದು ಪ್ರದೇಶದಲ್ಲಿ. ಸೊ ಇವತ್ತು ನಾವು ಇಲ್ಲಿದ್ದೇವೆ. ಹಾಗಿದ್ರೆ ಇಲ್ಲಿ ಪತ್ತೆಯಾಗಿರುವಂತಹ ರಚನೆಗಳು ಏನೇನೆಲ್ಲ ಇದೆ, ಬಹಳಷ್ಟು ಹಿಂದಿನ ಒಂದು ದೇವ ಸಾನ್ನಿಧ್ಯ ಇದು ಅನ್ನುವಂತಹ ಮಾಹಿತಿ, ಅಂದರೆ ಮೌಖಿಕ ಮಾಹಿತಿ ಇಲ್ಲಿನ ಜನರಲ್ಲಿದೆ. ಹಿಂದಿನ ಕಾಲದಲ್ಲಿದ್ದಂತಹ ದೇವಾಲಯ ಶಿಥಿಲವಾಗಿದೆ ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇತ್ತು ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಹಾಗಿದ್ರೆ ಏನಿದು ದೇವ ಸಾನ್ನಿಧ್ಯ, ಏನೆಲ್ಲ ಪತ್ತೆಯಾಗಿದೆ ಅನ್ನುವಂಥದ್ದನ್ನು ಈಗ ತಿಳಿದುಕೊಳ್ಳೋಣ. ಸೊ ಈಗ ಇಲ್ಲಿನ ಒಂದಷ್ಟು ಪರಿಸರದ ನಿವಾಸಿಗಳು, ಅಂದರೆ ಈ ಒಂದು ಭೂಮಿಗೆ ಸಂಬಂಧಪಟ್ಟಂತಹ ಕುಟುಂಬಗಳ ಮಂದಿ ಎಲ್ಲರೂ ಕೂಡ ಇದ್ದಾರೆ. ಅವರಿಂದ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ ಅಂತ ಹೇಳ್ತಾ ಈ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಾನು ಹೇಳಿದಂತಹ ಈ ಒಂದು ಬಾರ್ಯತ್ತಾರು ಅನ್ನುವಂಥ ಪ್ರದೇಶದಲ್ಲಿ ತೋಟದ ಮಧ್ಯೆ ಇದ್ದೇನೆ. ಸುತ್ತಲೂ ನೀವು ಗಮನಿಸ್ಬೋದು ಎಲ್ಲ ಕಡೆ ಅಡಿಕೆ, ತೆಂಗಿನ ಮರಗಳಿದೆ. ಅದರ ಮಧ್ಯೆ ಒಂದು ಗದ್ದೆಯಲ್ಲಿ ಈಗ ನಾವು ಹೇಳಿರುವಂತಹ ದೇವಾಲಯದ ರಚನೆಗಳು ಪತ್ತೆಯಾಗಿರುವಂಥದ್ದು. ಸೊ ಏನೇನೆಲ್ಲ ಇದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಸೊ ಇಲ್ಲಿ ನೋಡಬಹುದು, ಇಲ್ಲಿ ಮೊದಲು ಗಮನಿಸಿದಾಗ ಇದು ಮಣ್ಣಿನಲ್ಲಿ ಹುದುಗಿದ್ದಂಥ ರೀತಿಯಲ್ಲಿದೆ. ಈಗ ಒಂದಷ್ಟು ಇಲ್ಲಿನ ಸ್ಥಳೀಯರು ಅದರ ಮೇಲ್ಭಾಗದಲ್ಲಿದ್ದಂತಹ ಎಲೆಯನ್ನೆಲ್ಲ ಬದಿಗೆ ಸರಿಸಿದಾಗ ಒಂದು ಪಾಣಿಪೀಠದಂತಹ ಒಂದು ಕಲ್ಲಿನ ರಚನೆ ಪತ್ತೆಯಾಗಿರುವಂಥದ್ದು. ಇದೇ ರೀತಿಯ ಬಹಳಷ್ಟು ರಚನೆಗಳು ಪತ್ತೆಯಾಗಿದೆ. ಸೊ ಇದೆಲ್ಲ ಏನು ಅನ್ನುವಂಥದ್ದನ್ನು ನಮಗೆ ಇಲ್ಲಿನ ಸ್ಥಳೀಯರು, ಅಂದರೆ ಬಹುಶಃ ಈ ಜಾಗ ಸೇರಿದಂತಹ ಕುಟುಂಬ ಏನಿದೆ ಆ ಕುಟುಂಬದ ಪೈಕಿ ಅವರವರಾಗಿರುವಂತಹ ಸಂತೋಷ್ ಅವರಿದ್ದಾರೆ. ಸಂತೋಷ್ ಶೆಟ್ಟಿ ಅವರು ನಮಗೆ ಹೇಳ್ತಾ ಹೋಗ್ತಾರೆ ಅಂತ. ನಮಸ್ತೆ. ಎಸ್, ಬಹಳಷ್ಟು ಕುತೂಹಲ ಇದೆ. ಹಿಂದಿನಿಂದಲೂ ಕೂಡ ಇಲ್ಲಿ ಒಂದಷ್ಟು ದೇವಾಲಯದ ರಚನೆಗಳಿದೆ ಇತ್ತು ಅನ್ನುವಂಥ ಮಾಹಿತಿಯನ್ನು ನೀವೇ ಹೇಳಿದ್ರಿ. ಏನೇನೆಲ್ಲ ಇದೆ, ಎಷ್ಟು ವರ್ಷದಿಂದ ಇತ್ತು, ಎಷ್ಟು ವರ್ಷದಿಂದ ನೀವು ಇದನ್ನೆಲ್ಲ ನೋಡ್ತಾ ಇದ್ದೀರಿ ಅಂತ? ಇದರ ಇತಿಹಾಸ ನಮಗೇನು ತಿಳಿದು ಬರೋದಿಲ್ಲ ಸದ್ಯಕ್ಕೆ. ನಾವು ಇದ್ದಿದ್ದು ಇಲ್ಲೇ ಆಸ್ಪಾಸ್, ಇಲ್ಲೇ ಇದ್ದಿದ್ದು, ಎಲ್ಲ ಫ್ಯಾಮಿಲಿಯಲ್ಲಿ ಇದ್ದಿದ್ದು. ಆದರೆ ಈ ದೇವಸ್ಥಾನ ಈ ರೀತಿ ಇತ್ತು ಅಂತ ನಮಗೆ ಕೂಡ ಗೊತ್ತಿರಲಿಲ್ಲ. ಫುಲ್ಲು ಪೊದೆ ಇತ್ತು, ಒಂಥರ ಕಾಡು ಪ್ರದೇಶ ಥರ ಇತ್ತು ಇದು. ಕ್ರಮೇಣ ಈಗ ಬಲ್ಲೆಲ್ಲ ಹೋಗಿ ಸಾಧಾರಣ ಈಗ ಗೋಚರಿಸ್ತಾ ಇದೆ ಕಲ್ಲು ಎಲ್ಲ. ಇದಕ್ಕಿಂತ ಚೆನ್ನಾಗಿ ಇನ್ನೊಂದು ದೇವಸ್ಥಾನ ಮೇಲ್ಗಡೆ ಇದೆ, ದೇವಸ್ಥಾನ ಇದೆ. ಆಮೇಲೆ ಇಲ್ಲಿ ಜಲಕ ಮಾಡುವಂಥದ್ದು ಕೆರೆ ಇದೆ. ಅದು ಕೆಳಗೆ ಬಂದರೆ ಇದು ದೇವಸ್ಥಾನ, ತೀರ್ಥ ಬಾವಿ ಅಂತ ಎಲ್ಲ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಕಲ್ಲುಗಳೆಲ್ಲ ಇಲ್ಲಿ ಪಕ್ಕದಲ್ಲಿದೆ. ಕಲ್ಲಿನ ರಾಶಿ ಎಲ್ಲ ತುಂಬ ಇದೆ. ಮತ್ತು ಇದು ರಥ ಎಳೆಯುವಂತಹ ಜಾಗ ಅಂತ ಹೇಳ್ತಾರೆ, ನಂಬಿಕೆ. ಮತ್ತೆ ನಮ್ಗೆ ಗೊತ್ತಿಲ್ಲ ಇದೆ ಈ ಜಾಗ. ಇಲ್ಲಿ ಪಕ್ಕದಲ್ಲೇ ಸ್ಮಶಾನ ಜಾಗ ಅಂತ ಹೇಳ್ತಾರೆ, ಇಲ್ಲಿ ಪಕ್ಕದಲ್ಲಿ. ಮತ್ತು ಕಂಬಳ ಕೂಡ ಆಗ್ತದೆ, ಮುಂಚೆ ಇತ್ತು ಅಂತ ನಂಬಿಕೆ. ಇನ್ನು ಗದ್ದೆ ಎಲ್ಲ ತುಂಬ ದೂರದಲ್ಲಿ ಇದೆ, ಪಕ್ಕದಲ್ಲಿ ಇದೆ. ಓಕೆ, ಎಸ್, ಅದನ್ನೆಲ್ಲ ಕೂಡ ಹತ್ತಿರ ಹೋಗಿ ನೋಡು ಅಂತ ಹೇಳ್ತೇವೆ. ಈಗ ಅದಕ್ಕಿಂತ ಮೊದಲು, ಅಂದರೆ ಬಹುಶಃ ಈ ಒಂದು ವಿಚಾರ ಈಗ ಎಲ್ರಿಗೂ ಕೂಡ ಅಚ್ಚರಿ ಕಾರಣ ಆಗ್ತಾಯಿದೆ. ಆದರೆ ಇಲ್ಲಿನವರಿಗೆ ಇಲ್ಲಿ ಈ ರೀತಿಯ ಒಂದು ರಚನೆ ಇದೆ, ಅಂದರೆ ಇಂಥ ಒಂದು ಜಾಗ ಇದೆ ಅನ್ನುವಂಥದ್ದು ಗೊತ್ತಿತ್ತು. ಆದರೆ ಇತ್ತೀಚೆಗೆ ಒಂದು ಕಲ್ಲು ಪತ್ತೆಯಾಯಿತು. ಆ ಕಲ್ಲಿನಿಂದಾಗಿ ಎಲ್ಲರ ಒಂದು
ಕುತೂಹಲ ಇಮ್ಮಡಿಯಾಗಿದೆ ಅನ್ನುವಂಥದ್ದನ್ನು ಹೇಳ್ಬೋದು. ಬಹುಶಃ ಈಗ ಎಲ್ಲ ಕುಟುಂಬಸ್ಥರು ಕೂಡ ಸೇರಿದ್ದಾರೆ, ಇದರ ಬಗ್ಗೆ ಮಾಹಿತಿಯನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನೋಡ್ಬೋದು ಎಲ್ಲರೂ ಕೂಡ ಇವರೆಲ್ಲರೂ ಇದೇ ಒಂದು ಭೂಮಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ವಾಸವಾಗಿರುವಂತಹ ಕುಟುಂಬಗಳ ಮಂದಿ ಅನ್ನುವಂಥದ್ದು ಎಲ್ಲರನ್ನು ಕೂಡ ನಾವು ತೋರಿಸ್ತಾ ಇದ್ದೇವೆ ನಿಮಗೆ. ಅದರ ಜೊತೆಗೆ ಇಲ್ಲಿ ಏನೇನೆಲ್ಲ ಇದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಅವುಗಳ ಹತ್ತಿರ ಹೋಗಿ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥದ್ದು. ಇದೊಂದು ಕಲ್ಲು, ಇದು ಮುಂಚೆ ಕೂಡ ಇತ್ತು, ಆದರೆ ಇದು ಮನೆಯಲ್ಲಿ ಮುಚ್ಚಿ ಹೋಗಿತ್ತು. ನಾವು ಮೊನ್ನೆ ನಮಗೆ ಇದಕ್ಕೆಲ್ಲ ಮೂಲ ಕಾರಣ ಒಂದು ಕಲ್ಲು ಸಿಕ್ಕಿತ್ತು. ಇದಕ್ಕೆ ಶಿವಲಿಂಗದ ಚಿತ್ರದ ಕಲ್ಲು, ಇದಕ್ಕೆಲ್ಲ ಘಟನೆ ಆ ಕಲ್ಲಿನಿಂದ ಸ್ಟಾರ್ಟ್ ಆಯಿತು. ಅದಾದ್ಮೇಲೆ ಬಂದು ನಾವೆಲ್ಲ ಇಲ್ಲಿ ಕ್ಲೀನ್ ಮಾಡೋ ಒಂದು ಕಲ್ಲು ಸಿಕ್ಕಿದೆ. ಮತ್ತೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಇಲ್ಲೊಂದು ಕಲ್ಲಿದೆ, ದೇವಸ್ಥಾನ ಅಭಿಷೇಕ ಮಾಡೋದು ಬಿಡುವಂತಹ ಒಂದು ಕಲ್ಲುಗಳಿವೆ ಇಲ್ಲಿ. ಮತ್ತು ದೇವಸ್ಥಾನದ ರಚನೆ ಅಂತ ಇರುವಂತಹ ಇಲ್ಲಿ ಎಲ್ಲ ಕಲ್ಲುಗಳಿವೆ, ಪಂಚಾಂಗಕ್ಕೆಲ್ಲ ಕಲ್ಲುಗಳಿವೆ ಇಲ್ಲಿ, ಕೆಂಪು ಕಲ್ಲುಗಳಿವೆ. ಈಗ ಹುತ್ತ ಎಲ್ಲ ಬೆಳೆದಿದೆ ಸ್ವಲ್ಪ. ಇದಕ್ಕೆ ಹಾವು ಕೂಡ ಇರ್ಬೋದು. ಮತ್ತೆ ಇದರ ಪಕ್ಕದಲ್ಲೇ ಇನ್ನೊಂದು ಕಲ್ಲಿದೆ, ನಿಧಿ ಇದೆ ಅಂತ ನಂಬಿಕೆ. ಅದ್ರ ಮೇಲೆ ಕಲ್ಲೆಲ್ಲ ಇಟ್ಟಿದ್ದಾರೆ, ಅದು ಕಾಣುದಿಲ್ಲ, ಸ್ವಲ್ಪ ಅದು ಬಳ್ಳಿ ಎಲ್ಲ ಅಡ್ಡೆ ಉಂಟು, ಅದರಲ್ಲೆಲ್ಲ ಹಾವು ಉಂಟು ಅದರಲ್ಲಿ. ಮತ್ತೆ ನೋಡ್ಲಿಕ್ಕೆ ಸಿಕ್ಕಿದೆ ನಿಮಗೆ? ನಮಗೆ ತುಂಬಾ ಸಾರಿ ಸಿಕ್ಕಿದೆ ಹಾವು. ಇಲ್ಲೊಂದು ಕಲ್ಲಿದೆ, ಇದರಲ್ಲಿ ಚಿತ್ರ ಇತ್ತು ಇಲ್ಲೂ ನಮ್ಗೆ ಅದು ಗೊತ್ತಿಲ್ಲ. ಯಾಕಂದ್ರೆ ಈಗ ಮಳೆ ನೀರೆಲ್ಲ ಬಿದ್ದೆಲ್ಲ ಅದು ಹಳಿಸಿ ಹೋಗಿದೆ, ಈಗ ಕಲ್ಲು ಮಾತ್ರ ಉಳ್ಕೊಂಡಿದೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ತೀರ್ಥ ಬಾವಿ ಇದೆ. ಇದು ತೀರ್ಥ ಬಾವಿ, ಜಾಸ್ತಿ ಆಳ ಇಲ್ಲ ಇದು. ಇದರಲ್ಲಿ ಅಡಿಯಲ್ಲೆಲ್ಲ ಮರದ ರಚನೆ ಎಲ್ಲ ಮಾಡಿಟ್ಟಿದ್ದಾರೆ, ಕೆಳಗೆ ಉಂಟು. ನಾವು ಒಂದ್ಸರಿ ಇಳಿದಿದ್ವಿ ಸಣ್ಣದಿರುವಾಗ ಈ ಬಾವಿಗೆ, ಜಾಸ್ತಿ ಆಳ ಇಲ್ಲ ಇದು. ತುಂಬಾ ಚೆನ್ನಾಗಿದೆ ರಚನೆ ಎಲ್ಲ ಇದರಲ್ಲಿ, ಕಲ್ಲಿನ ವೃತ್ತಾಕಾರವಾಗಿ ತುಂಬಾ ಚೆನ್ನಾಗಿದೆ, ತುಂಬಾ ನೀಟ್ ಇತ್ತು. ನಾವು ಸಣ್ಣದಿರುವಾಗ ತುಂಬಾ ನೀಟ್ ಇದ್ದಂತಹ ಒಂದು ತೀರ್ಥ ಬಾವಿ ಇದು. ಮತ್ತೆ ದೇವಸ್ಥಾನದ ಪಂಚಾಂಗದ ಕಲ್ಲುಗಳು ಇಲ್ಲಿ. ಮತ್ತೆ ಇನ್ನೊಂದು ಕಲ್ಲು ಇದೆ, ಇದರ ಅಡಿಯಲ್ಲಿ ಇನ್ನೂ ಕಲ್ಲುಗಳು ಇರ್ಬೋದು. ಈಗ ಮಣ್ಣು ಎಲ್ಲ ಬಿದ್ದು ಎಲ್ಲ ಇದಾಗಿದೆ, ಇದು ಅಸ್ತವ್ಯಸ್ತವಾಗಿದೆ ಇಲ್ಲಿ. ಇದಕ್ಕೆ ಸಂಬಂಧಪಟ್ಟಂತ ನಾನು ನಿಧಿ ಕಲ್ಲು ಅಂತ ಹೇಳಿದ್ದೀನಿ, ಅದು ಇಲ್ಲೇ ಇದೆ, ಇಲ್ಲಿ ಪಕ್ಕದಲ್ಲೇ ಇದೆ. ಇಲ್ಲೇ ಕಾಣ್ತಾ ಇದೆ, ಅಲ್ಲಿ ಹಾವಿನ ಹುತ್ತೆಲ್ಲ ಉಂಟು ಪಕ್ಕದಲ್ಲಿ. ಇದು ನಿಧಿ ಕಲ್ಲು ಅಂತ ನಂಬಿಕೆ. ಇದು ನಿಧಿ ಉಂಟು ಇಲ್ಲ ಅಂತ ಗೊತ್ತಿಲ್ಲ. ಯಾಕೆ ನಂಬಿಕೆ ಅಂತ ಹೇಳಿದ್ರೆ ಇದರಲ್ಲೇ ಅಡಿಯಿಂದ ಹಾವೆಲ್ಲ ಬರ್ತಾ ಇತ್ತು. ನಮ್ಮ ಮನೆ ಮೊದಲು ಇಲ್ಲೇ ಇತ್ತು. ನಾವೇನಾದ್ರೂ ನಾನ್ ವೆಜ್ ಎಲ್ಲ ಮಾಡ್ತಿರುವಾಗ ಈಗ ನಾಗರ ಹಾವು ಇಲ್ಲಿಂದ ಅಲ್ಲಿ ಬರ್ತಾ ಇತ್ತು. ನಾಗರ ಹಾವು ಅಂದ್ರೆ ತುಂಬಾ ದೊಡ್ಡ ನಾಗರ ಹಾವಲ್ಲ, ಸಣ್ಣ ನಾಗರ, ಇಷ್ಟೇ ಸೊಪ್ಪು ಇತ್ತು. ಅದಕ್ಕೆ ಏನಾದ್ರೂ ಒಂದು ಪ್ರಶ್ನೆ, ಅದು ತುಂಬಾ ಸ್ಟ್ರೈಟ್ ನಿಲ್ತಿತ್ತು ಆ ಹಾವು. ಇಲ್ಲೇ ಪಕ್ಕದಲ್ಲಿ ಬಂದು ನೋಡಿದ್ರಿ ನೀವೆಲ್ಲ? ಖಂಡಿತ ನೋಡಿದ್ವಿ, ಕಣ್ಣಾರೆ ನೋಡಿದ್ವಿ ನಾವು. ಮತ್ತೆ ಇದೆಲ್ಲ ಆಗುವಾಗ ನಮಗೆ ಏನು ಅಂತ ಹೆದರಿಕೆ ಆಯ್ತು, ದೇವಸ್ಥಾನ ಜಾಗ ಇಲ್ಲಿ ನಾವು ಇನ್ನು ಉಳಿದರೆ ಹೇಗೆ ಹಾಗೆ ಹೀಗೆ ಅಂತ ಹೇಳಿ ನಾವೆಲ್ಲ ಬಿಟ್ಟು ಹೋದ್ವಿ. ಇಲ್ಲಿಂದ ಬಿಟ್ಟು ಬೇರೆ ಕಡೆ ಮನೆ ಮಾಡಿದ್ವಿ. ಈಗಂತ ಸಮಸ್ಯೆ ಇಲ್ಲ, ಈಗ ಸಮಸ್ಯೆ ಅಂತೇನು ಇಲ್ಲ. ಆದ್ರೆ ಹಾವು ಮಾತ್ರ ಕಾಣ ಸಿಗುತ್ತೆ. ನಾಗರ ಹಾವಿನ ಸಂಚಾರ ಇದೆ, ತುಂಬಾ ಇದೆ. ಎಲ್ಲರೂ ನೋಡಿದ್ದಾರೆ. ಮತ್ತೆ ಅದು ಅಲ್ಲದೆ ಈ ದೈವಕ್ಕೆ ಸಂಬಂಧಪಟ್ಟಂತಹ ಒಂದು ಗೋಚರ ಕೂಡ ನಮಗೆ ಆಗಿದೆ. ದೈವಕ್ಕೆ ಸಂಬಂಧಪಟ್ಟಂತ ಗೋಚರ ಆಗಿದೆ, ನಾನೇ ನೋಡಿದ್ದೀನಿ. ಹೇಗೆ, ಯಾವಾಗ ಅಂತ? ನಾನು ರಾತ್ರಿ 6ನೇ ಕ್ಲಾಸ್ ಇರುವಾಗ ನಮ್ಮ ಮನೆ ಇಲ್ಲೇ ಇದ್ದಿದ್ದು, ಇಲ್ಲಿ. ಅವಾಗ ಲೈಟ್ ಕರೆಂಟ್ ಏನು ಇರಲಿಲ್ಲ, ಬರೀ ಚಿಮಿನಿ ದೀಪ. ನಾನು ನನ್ನ ದೊಡ್ಡಪ್ಪನ ಮನೆ ಇಲ್ಲಿ, ನಮ್ಮ ಮನೆಯಿಂದ ದೊಡ್ಡಪ್ಪನ ಮನೆ ಬರಬೇಕಿದ್ರೆ ಇಲ್ಲಿ ಬಂದು ನಿಂತಾಗ ಗುಡ್ಡದಿಂದ ಏನೋ ಒಂದು ದೀಪದಾಗಿ ಒಂದು ಕಾಣ್ತಾ ಉಂಟು ಕೆಳಗೆ ಬರುವುದು. ಕೆಳಗೆ ಅಲ್ಲಿ ಒಂದು ಕೆರೆ ಉಂಟು, ಜಲಕದ ಕೆರೆ ಇಲ್ಲಿ. ಇದೇನು ದೀಪ ಇಷ್ಟು ರಾತ್ರಿ? ಇಲ್ಲಿ ಯಾರು ಬರೋದಿಲ್ಲ, ಇಲ್ಲಿ ಮನೆನೇ ಇಲ್ಲ, ಆ ಮನೆಯಲ್ಲ ಇಲ್ಲ, ಯಾವ್ದು ಇಲ್ಲ ಇಲ್ಲಿ. ಬರೀ ಇಲ್ಲೊಂದು, ಈ ಮನೆ, ಆ ಮನೆ, 3 ಮನೆ ಇದ್ದಿದ್ದು, ಬರೀ ತೋಟ. ಮತ್ತು ಇದು ಗುಡ್ಡ ಒಂಥರ. ಇದೇನು ದೀಪ ಅಂತ ನೋಡುವಾಗ ನಾನು ಒಂದು ಸ್ವಲ್ಪ ಹತ್ತಿರ ಬಂದು ನೋಡಿದೆ. ಅದು ದೀಪ ಹೋಗಿ ಒಂದು ಮನುಷ್ಯನ ಆಕೃತಿ, ಹೆಣ್ಣಿನ ಆಕೃತಿ ಆಯಿತು. ನೋಡುವಾಗ ಅದು ದೇವಿನ ರೂಪ, ದೇವಿಯ ಸ್ವರೂಪ ಇತ್ತು. ಉದ್ದ ಕೂದಲಿತ್ತು, ಫುಲ್ಲು ಕೆಂಪು ಸೀರೆ ಮತ್ತು ಫುಲ್ಲು ಬಂಗಾರ ಮೇಲ್ಗಡೆ, ಕೈಯಲ್ಲಿ ಒಂದು ಜೀಟಿಗೆ ಇತ್ತು. ಅದನ್ನ ಹಿಡ್ಕೊಂಡು ಸುತ್ತು ಬರ್ತಾ ಇತ್ತು. ಅಷ್ಟು ನೋಡಿದ್ದೀನಿ. ಅಷ್ಟು ನೋಡಿ ನನಗೆ ಹೆದರಿಕೆ ಆಗಿ ನಾನು ಬಿದ್ದಿದ್ದೀನಿ. ಮತ್ತೆ ಏನೇ ಆಗಿದೆ ನನಗೆ ಗೊತ್ತಿಲ್ಲ. ಮತ್ತೆ ನಾವು ಬೇರೆ ಕಡೆ ಪ್ರಶ್ನೆ ಎಲ್ಲ ಇಟ್ಟು ನೋಡುವಾಗ ಅದು ದೇವಿಯ ಸ್ವರೂಪ, ಇಲ್ಲಿ ಸಂಚಾರ ಇದೆ, ನಿಮ್ಗೆ ಏನು ತೊಂದರೆ ಮಾಡೋದಿಲ್ಲ. ಅದು ನಾನು ಇಲ್ಲಿ ಇದ್ದೀನಿ ಅಂತ ಅದನ್ನು ತೋರಿಸ್ಕೊಡ್ತಾ ಇದೆ. ನಾನು ಕೂಡ ಇಲ್ಲಿ ಇದ್ದೀನಿ ಈ ಸಾನ್ನಿಧ್ಯದಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದೆ, ಬಂದದ್ದು. ಬೇರೆ ಏನೇನೆಲ್ಲ ಇದೆ? ಮತ್ತೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಕಲ್ಲುಗಳು ಇಲ್ಲಿ ಪಕ್ಕದಲ್ಲಿ ಇದೆ. ಇನ್ನೊಂದು ಕಲ್ಲು ಸ್ವಲ್ಪ ದೂರದಲ್ಲಿದೆ, ಅಲ್ಲಿ ಬನ್ನಿ ಹೋಗುವ. ಅಲ್ಲಿ ನಾನೀಗ ಹೇಳಿದಾಗೆ ದೈವ ಸಂಚಾರ ಇಲ್ಲಿತ್ತು, ನಾನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆಲ್ಲ ಅಂತ ಹೇಳಿದ್ನ ಕತೆ.
ಅದು ನನಗೆ ಕಂಡಿದ್ದು ಇದೇ ಜಾಗದಲ್ಲಿ, ಇದೇ ಇಲ್ಲಿ ಪಕ್ಕದಲ್ಲಿ ನಮ್ಮ ಮನೆ ಇತ್ತು. ಆ ಮನೆಯಿಂದ ನಾನು ದೊಡ್ಡಪ್ಪನ ಮನೆಗೆ ಬರಬೇಕಿದ್ರೆ ರಾತ್ರಿ ಸಾಧಾರಣ ಈ ಜಾಗದಲ್ಲಿ ಬಂದು ನೋಡುವಾಗ ಮೇಲ್ಗಡೆ ಗುಡ್ಡದಿಂದ ಒಂದು ದೀಪ ಕೆಳಗಡೆ ಬರ್ತಾ ಇತ್ತು. ಅದೇ ಇಲ್ಲೇ ಆ ನಿಜ ಸ್ವರೂಪ ಕಂಡಿದ್ದು ನಾನು ಇಲ್ಲೇ ನಿಂತು ನೋಡಿದ್ದು ನಾನು. ಇಲ್ಲೇ ಸ್ಟ್ರೈಟ್ ಆಗಿ ಕಾಣ್ತಿತ್ತು. ಅವಾಗ ಇದೆಲ್ಲ ಏನು ಇರಲಿಲ್ಲ, ಇಲ್ಲಿವರೆಗೆ ಜಾಗ ಇತ್ತು. ಈಗ ಸ್ವಲ್ಪ ಮಣ್ಣೆಲ್ಲ ಹೋಗಿ ಈ ಕಡೆ ಬಂದಿದೆ. ಇಲ್ಲೇ ಕಂಡಿರೋದು ಆ ಸ್ವರೂಪವನ್ನು. ಮತ್ತೆ ಇನ್ನೊಂದು ಮೇಲ್ಗಡೆ ಮನೆಯವರಿಗೆ ಖಾಲಿ ಅದರದ್ದು ದೀಪ ಮಾತ್ರ ಕಂಡಿದೆ, ಆಕಾರ ಏನು ಕಂಡಿಲ್ಲ. ಬರೀ ದೀಪ ದಾರಿಯಲ್ಲಿ ಹೋಗ್ತಿದ್ದನ್ನು ಕಂಡಿದ್ದಾರೆ ಅವರು. ಅದು ಜಾಸ್ತಿ ವರ್ಷ ಆಗಿಲ್ಲ, ಇತ್ತೀಚೆಗೆ ಆಗಿರೋದು. ಅವರಿಗೆ ಮಾತು ಬರದೆ ಅದನ್ನು ನೋಡಿ ತುಂಬ ಕಷ್ಟಪಟ್ಟಿದ್ದಾರೆ. ದೇವರ ದಯೆಯಿಂದ ನನಗೇನು ಆಗಿಲ್ಲ, ನಾನು ನೋಡಿದ್ದೀನಿ ಮಾತ್ರ, ನನಗೇನು ತೊಂದರೆ ಆಗಿಲ್ಲ ಅದರಲ್ಲಿ. ನಾನು ಆವಾಗಲೇ ಹೇಳಿದ ಹಾಗೆ ದೇವಸ್ಥಾನಕ್ಕೆ ಇದ್ದಂತಹ ಇನ್ನೊಂದು ಇದು ಜಾಗ. ಇಲ್ಲಿ ದೇವಸ್ಥಾನ ಸಂಬಂಧಪಟ್ಟ ಕಲ್ಲುಗಳು ಇಲ್ಲೇ ರಾಶಿ ಕಾಣ್ತುಂಟು. ಮತ್ತು ಇದಕ್ಕೆ ಸಂಬಂಧ ಕಲ್ಲುಗಳು ಇದು ಮಾತ್ರ ಅಲ್ಲ, ಇನ್ನು ಕೆಳಗೆಲ್ಲ ಬಿದ್ದಿದೆ. ಇದು ತುಂಬ ಎತ್ತರದಲ್ಲಿ ಇತ್ತು, ಅದು ಕೆಳಗೆಲ್ಲ ಬಿದ್ದು ಮಣ್ಣಿನ ಅಡಿಯಲ್ಲೆಲ್ಲ ಸೇರ್ಕೊಂಡಿದೆ ಎಲ್ಲ. ಅಂದ್ರೆ ಇದು ಇಲ್ಲೇ ಇತ್ತು ಅಥವಾ ಯಾರು ತಂದು ಇಟ್ಟಿರುವಂತದ್ದು ನಿಮಗೆ ಗೊತ್ತಿರುವ ಹಾಗೆ? ಇದು ನಾನು ಸಣ್ಣದಿರುವಾಗ ಇದು ಹೀಗೆ ಇತ್ತು, ಈಗೆಲ್ಲ ನನಗೆ ಎತ್ತರ ಇತ್ತು, ಆದರೆ ಈಗಿನೇ ಇಲ್ಲೇ ರಾಶಿ ಇತ್ತು. ಮತ್ತೆ ಜಾಸ್ತಿ ಇದಕ್ಕೆ ಒಂದು ಗೊತ್ತಿರೋ ನಮ್ಮ ಅಜ್ಜಂದಿರೆಲ್ಲ ಇದ್ದಾರೆ, ಅವರು ಹಿರಿಯವರೆಲ್ಲ ಇದ್ದಾರೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟ ಇನ್ನೊಂದು ಕುರು ಇದು. ಅಲ್ಲೆಲ್ಲ ಮೇಲೆ ನೋಡಿದ್ವಿ ನಾವು. ಈಗ ಕಲ್ಲುಗಳು ಬೇರೆ ಪಂಚಾಂಗ ಕಲ್ಲು ಎಲ್ಲ ನೋಡಿದಾದ್ಮೇಲೆ ಈಗ ಇದು ಇನ್ನೊಂದು ಕಲ್ಲು. ಇದರಲ್ಲಿ ಚೌಕಾಕೃತಿ ಆಲ್ಮೋಸ್ಟ್ ತುಂಬಾ ಚೌಕಾಕೃತಿ ಚೆನ್ನಾಗಿದೆ. ಇನ್ನೊಂದು ಇಲ್ಲಿವರೆಗೆ ಯಾರು ಮುಟ್ಟಿಲ್ಲ. ಇದು ಇಲ್ಲೇ ಇತ್ತು, ಇಲ್ಲೇ ಇತ್ತು, ಯಾರು ಮುಟ್ಟಿಲ್ಲ. ಇದು ಕೂಡ ಹಾಗೆ ಉಂಟು, ಇದು ಕೂಡ ಹಾಗೆ ಉಂಟು. ಯಾರು ಕೃಷಿ ಮಾಡುವಾಗ ಕೂಡ ಹಾಗೆ ಇರ್ತಾರೆ, ಮುಟ್ಲಿಕ್ಕೆ ಹೋಗಲ್ಲ. ಅದ್ರ ಬದಿಯಲ್ಲೆಲ್ಲ ಕೃಷಿ ಮಾಡ್ತಾರೆ ನೋಡಿ, ಹಾಗೆ ಜಾಗ ಬಿಟ್ಟು ಬಿಟ್ಟಿದ್ದಾರೆ ಅದನ್ನು ಕೂಡ. ಅಡಿಕೆ ಗಿಡಗಳನ್ನು ಇಟ್ಟಿರೋದು ಕೂಡ ನೋಡಬಹುದು. ಆ ಜಾಗವನ್ನ ಬಿಟ್ಟು ಇದೆಲ್ಲ ಕೃಷಿ ಆಗ್ತಾ ಉಂಟು, ಆ ಜಾಗ ಮಾತ್ರ ಹಾಗೆ ಇಟ್ಟಿದ್ದಾರೆ. ಇದರಲ್ಲಿ ಒಂದು ಕತೆ ಉಂಟು, ನಮ್ಮ ಹಿರಿಯವರು ಹೇಳ್ತಾರೆ. ನಾವು ಈ ಜಾಗದಲ್ಲಿ ನಮ್ಮ ಅಜ್ಜ ಎಲ್ಲ ಇದ್ದರು. ಅವರಿಗೂ ಕೂಡ ಈಗ ಅವರು ತೀರಿ ಹೋಗಿ 68 ವರ್ಷ ಆಯಿತು. ಅವರು ಮರಣಪಟ್ಟಾಗ ಅವರಿಗೆ 80 ವರ್ಷ ಆಗಿತ್ತು. 150 ವರ್ಷ ಪ್ರಾಯ ಅವರಿಗೆ ಇಷ್ಟರವರೆಗೆ ಆಗಬಹುದು. ಅಂದರೆ ಅವರಿಗೂ ಇದರ ಹಿನ್ನೆಲೆ ಏನಂತ ಅವರಿಗೂ ಗೊತ್ತಿರಲಿಲ್ಲ. ಅವರಿಗೆ ಗೊತ್ತಿರ್ತಿದ್ರೆ ನಮಗೂ ಗೊತ್ತಿತ್ತು. ಯಾಕಂದ್ರೆ ನಮ್ಮ ತಾಯಿಗೆ ನಾವು ಇವರು ಬಾರೆತ್ಯರ್, ಇವರು ಸುಜಾನಂದ ಇದ್ದಾರೆ, ಅವರ ತಾಯಿಗೆ, ಮತ್ತು ಜಗನ್ನಾಥ ಇದ್ದಾರೆ, ಅವರ ತಂದೆಗೆಲ್ಲ ಇದರ ಹಿನ್ನೆಲೆ ಗೊತ್ತಿರಬೇಕಿತ್ತು. ಆದ್ದರಿಂದ ಅವರಿಗೆ ಹಿನ್ನೆಲೆ ಗೊತ್ತಿಲ್ಲದಿದ್ದ ಕಾರಣ ನಮಗೂ ಅದರ ಹಿನ್ನೆಲೆ ಏನು ಗೊತ್ತಿಲ್ಲ ನಮಗೆ ಹೆಚ್ಚಾಗಿ. ನಾವು ಈಗ ಹೆಚ್ಚಾಗಿ ಹೇಳುವುದೇನೆಂದರೆ, ಈ ದೇವಸ್ಥಾನ ಮೊದಲಿನಿಂದ ಇಲ್ಲಿ ಇತ್ತು ಅಂತ ಹೇಳುವುದೊಂದು ಹಿನ್ನೆಲೆ ನಮಗೆ ಗೊತ್ತು. ಯಾಕಂದರೆ ನಮ್ಮ ಹಿರಿಯವರು ಹೇಳ್ತಿದ್ರು, ಅಲ್ಲೆಲ್ಲ ಈಗ ನೀವೆಲ್ಲ ನೋಡಿದಿರಿ, ಕೆರೆ ನೋಡಿದಿರಿ, ಮತ್ತು ಬಾವಿ ನೋಡಿದಿರಿ, ದೇವರ ಕಟ್ಟೆ ನೋಡಿದಿರಿ, ಮತ್ತು ಅಲ್ಲಿ ಕಲ್ಲೆಲ್ಲ ರಾಶಿ ಹಾಕಿದ ಕಲ್ಲನ್ನೆಲ್ಲ ನೋಡಿದಿರಿ ನೀವು. ನಾವು ಮೊದಲು ಅದನ್ನು ನೋಡಿದ್ದೇವೆ, ನಮಗೂ ಗೊತ್ತಿತ್ತು. ಆದರೆ ಅದರ ಹತ್ತಿರ ನಮ್ಮನ್ನು ಹೋಗಲಿಕ್ಕೆ ಯಾರು ಬಿಡ್ತಿರಲಿಲ್ಲ. ಯಾಕಂದರೆ ಅಲ್ಲಿ ದೇವಸ್ಥಾನದ ಕಲ್ಲೆಲ್ಲ ಉಂಟು, ಅದು ದೇವಸ್ಥಾನದ ಜಾಗ ಅದು. ಆದರೆ ಅಲ್ಲಿ ಯಾರಾದರೂ ಮಕ್ಕಳು ಯಾರಾದರೂ ಹೋಗಬಾರ್ದು, ಅಲ್ಲಿ ಮುಟ್ಟಬಾರ್ದು, ಅದನ್ನು ಮುಟ್ಟಿದಲ್ಲಿ ಹಾವು ಉಂಟು, ನೀವು ಮುಟ್ಟಬಾರ್ದು ಅದೆಲ್ಲ ಹೆದರಿಸಿಯೇ ನಮ್ಮನ್ನು ಕೂರಿಸಿದ್ದಾರೆ. ಆದ್ದರಿಂದ ಇದರ ಮೂಲ ಸ್ಥಾನ ಏನಂದರೆ, ಅಲ್ಲಿ ಮೇಲೆ ಒಂದು ಜಾಗ ಉಂಟು, ಅಲ್ಲಿ raktheshwari ದೈವ ಅಂತ. ಅಲ್ಲೆಲ್ಲ ಪಾಗರದಾಗೆಲ್ಲ ಮಾಡಿ ಮೊದಲೇನೋ ಅವರು ಕಾರ್ಯಕ್ರಮ ನಡೆಯುವಾಗ ಕೂತುಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದು, ಅದೆಲ್ಲ ಕಲ್ಲೆಲ್ಲ ಇತ್ತು. ಅದಾದ ನಂತರ ಅಲ್ಲಿಂದ ಜಲಕದ ಕೆರೆ ಅಂತ ಅಲ್ಲಿಗೆ ಬಂದು ಅಲ್ಲಿಂದ ಅಲ್ಲಿ ದೇವಸ್ಥಾನ ಎಲ್ಲ ಅಲ್ಲಿ ಇತ್ತು ಅಂತ ನಮ್ಗೆ ಹಿರಿಯವರು ಹೇಳಿದ್ದು ನಮ್ಗೆ ಗೊತ್ತು ಅಷ್ಟು. ಅಂದರೆ ಇಲ್ಲಿ ಎಲ್ಲ ಈ ಆಲೇಖದಲ್ಲಿ ಎಲ್ಲ ಕಂಬಲ ಎಲ್ಲ ಅದಕ್ಕೆ ಸಂಬಂಧಪಟ್ಟದ್ದಂತೆ. ನಮ್ಮ ಓಟದ ಕೋಣಗಳನ್ನೆಲ್ಲ ತಂದಿಲ್ಲ ಕಂಬಳ ಮಾಡ್ತಿದ್ರು ನಮ್ಮ ಅಜ್ಜ ನಾರಾಯಣ ಶೆಟ್ಟರು ಅಂತ. ಅವರು ಎಲ್ಲ 1-2 ಸಾರಿದಲ್ಲಿ ಕಂಬಳ ಎಲ್ಲ ಮಾಡಿಸಿದ್ರು ಈ ಜಾಗದಲ್ಲಿ. ಮತ್ತು ಯಾರ ಹತ್ರ ಇತ್ತು, ಏನು ಇತ್ತು ಎಂಬುದು ಯಾರಿಗೂ ಈ ಹಿನ್ನೆಲೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಈ ಬಾರೆತ್ಯರ್ ಈಗ ಸಂಜೀವ ಶೆಟ್ಟರು ಮತ್ತು ರಾಮೇಶ್ ಶೆಟ್ಟರು ಇವರೆಲ್ಲ ಇರುವಾಗಲೇ ಅದಕ್ಕೆ ಮೊದಲು ಬಂಟ್ವಾಳದ ಬಾಳಿಗರು ಅಂತ ಒಬ್ಬರು ಇದ್ದಾರೆ. ಅವರಲ್ಲಿ ಸ್ವಾಧೀನ ಇದ್ದದ್ದು ಭೂಮಿ, ಅವರ ಕೈಯಿಂದ ನಮ್ಗೆ ಈಗ ಬಂದದ್ದು. ಆದ್ದರಿಂದ ಇದರ ಹಿನ್ನೆಲೆ ಎಲ್ಲ ಹೇಳಲಿಕ್ಕೆ ಗೊತ್ತಿಲ್ಲ. ಆದರೆ ಇದೊಂದು ಕಲ್ಲುಟ್ಟಿ ಇಲ್ಲಿ ದೇವಸ್ಥಾನ ಉಂಟಲ್ಲ, ಈಗ ನೀವು ನೋಡಿದಿರಿ, ವೀಕ್ಷಣೆ ಮಾಡಿದ್ರಿ ಅದನ್ನೆಲ್ಲ. ಆದರೆ ಅದು ಏನಂದರೆ ಬಹಳ ಶಕ್ತಿ ಇದ್ದ ದೈವ. ಯಾಕಂದರೆ ಅದು ಇದಕ್ಕೆ ಸಂಬಂಧಪಟ್ಟದ್ದಲ್ಲ. ಈ ಭೂಮಿ ಉಂಟಲ್ವ, ಬಂಟ್ವಾಳ ಬಾಳಿಗರದು, ಅವರು ಬರುವಾಗ ಅವರ ಬೆನ್ನು ಹಿಡಿದು ಬಂದಂಥ ದೈವ ಅದು ಕಲ್ಲುಟ್ಟಿ ದೈವ. ಅವರು ಆರಾಧನೆ ಮಾಡಿಕೊಂಡು ಬಂದಿದ್ದರು. ಅವರಿಂದ ಈ ಜಾಗದಲ್ಲಿರುವ ಎಲ್ಲ ಜನರಿಗೆ ಇದು
ಸ್ವಲ್ಪ ಸ್ವಲ್ಪ ಆಸ್ತಿ ಎಲ್ಲ ಅವರಿಗೆ ಬಟ್ಟುವಾಡಿಯಾಗಿ ಹೋಗಿದೆ. ಅವರು ಬಿಟ್ಟು ಹೋದರು ಇಲ್ಲಿಂದ. ಮತ್ತು ಹೀಗೆ ಗೇಣಿಗಾಗಿ ಗೇಣಿ ಕೊಟ್ಟು ಸಾಗುವಳಿ ಮಾಡ್ತಿದ್ದರು. ತದನಂತರ ಅದು ಅವರಿಂದ ಆಗಲಿಲ್ಲ, ಬಿಟ್ಟು ಹೋದರು. ಇವರೆಲ್ಲ ಅದನ್ನು ನೋಡಿಕೊಂಡು ಬಂದಿದ್ದರು. ನಮ್ಮ ಅಜ್ಜ ಎಲ್ಲ ಇರುವಾಗ ಅವರು ಮನೆಯಲ್ಲೇ ಇತ್ತಂತೆ, ಇಲ್ಲಿ ಅಲ್ಲೆಲ್ಲ ನೇಮ ಎಲ್ಲ ಅದಕ್ಕೆ ಕೊಡ್ತಿದ್ರಂತೆ. ಅವರು ಓಟದ ಕೋಣಗಳೆಲ್ಲ ಇತ್ತಂತೆ ಅವರ ಹತ್ರ. ಆ ಓಟದ ಕೋಣಗಳನ್ನು ಕಂಬಳಕ್ಕೆ ಹೋಗುವಾಗ ಅವರು ಹೇಗೆ ಹೇಳಿದರೆ ಹಾಗೆ ಕೇಳ್ತಿತ್ತಂತೆ ದೈವ. ಅಷ್ಟು ಶಕ್ತಿ ಇದ್ದ ದೈವ. ಅದು ಈಗಲೂ ಏನು ಅಲ್ಲಿ ಶಕ್ತಿಯನ್ನು ಕಡಿಮೆ ಆಗಲಿಲ್ಲ. ಯಾಕಂದರೆ ಯಾರಾದರೂ ಬಂದು ಅಲ್ಲಿ ಏನಾದರೂ ಕೈ ಮುಗಿದು ಪ್ರಾರ್ಥನೆ ಮಾಡಿದರೆ ಅಂಥ ಅವರಿಗೊಂದು ಅದನ್ನು ಪ್ರತಿಫಲ ಅದು ಕೊಡ್ತದೆ ಯಾವಾಗಲೂ. ಅಂಥ ದೈವ ಅದು. ಅಂದು ಬಾಲಿಗರ ಬೆನ್ನು ಹಿಡಿದು ಬಂದಂಥ ದೈವ. ಇಲ್ಲಿ ಬಂದರೂ ಈಗ ಇವರು ಇಷ್ಟು ಜನ ಸಾಗುವಳಿ ವ್ಯವಸಾಯ ಎಲ್ಲ ಮಾಡ್ತಾರೆ, ಹೊರಗಿನಿಂದ ಬರ್ತಾರೆ. ಯಾರನ್ನು ಕೈ ಬಿಡದೆ ಅವರು ನಂಬಿದಲ್ಲಿ ಅವರಿಗೆ ಇಷ್ಟಾರ್ಥವನ್ನು ಕೊಡುವಂಥ ದೈವವಾಗಿ ಅದಿರ್ತದೆ ಈಗ ಎಲ್ರಿಗೂ. ಇದು ಅದರದ್ದು ಏನಾದರೂ ಇದ್ರೂ ಅದನ್ನು ಸ್ವಲ್ಪ ಅದು ತಡೆ ಹಿಡಿದದ್ದಂದರೆ ನಮಗೆ ಈ ದೈವ. ಅದರಿಂದ ಅದರ ಕಾರಣಕ್ಕೆ ಭಾಳ ಜಾಸ್ತಿ ಉಂಟು. ಆದರೆ ನಮಗೆ ಹೆಚ್ಚಾಗಿ ಇದರ ಹಿನ್ನೆಲೆ ಹೇಳಲಿಕ್ಕೆ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಹಿರಿಯವರು ಯಾರಾದ್ರು ಹೇಳ್ತಿದ್ರೆ ನಾವು ಹೇಳ್ತಿದ್ದೆವು, ಹಿರಿಯರಿಗೆ ಗೊತ್ತಿಲ್ಲ ಮತ್ತು ನಾವು ಎಲ್ಲಿದ್ದು ಹೇಳೋದು. ಆದ್ದರಿಂದ ಇದರ ಹಿನ್ನೆಲೆ ಏನಂತ ನೀವೆಲ್ಲ ಕಂಡು ಹಿಡಿದರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಈ ಊರಿನವರು ನಾವೆಲ್ಲ ಸೇರಿದರೆ ಮಾಡಬಹುದು. ನೀವೆಲ್ಲ ಹಿಂದಿಂದ ಇದ್ದರೆ, ಯಾರು ಸಹಕಾರ ಇದ್ದರೆ. ಇಲ್ಲದಿದ್ದರೆ ನಾವು ಇಲ್ಲ ಇದಕ್ಕೆ ಮೊದಲೇ ನಾವು ಅದನ್ನು ನೋಡಿ ಏನಾದರೂ ವ್ಯವಸ್ಥೆ ಮಾಡ್ಬೋದು. ನಾವು ಬೇಡ, ನಮ್ಮಿಂದ ಸಾಧ್ಯ ಇಲ್ಲ, ಅದು ಬಿಟ್ಟದ್ದು. ಗದ್ದೆ ಕಂಬಳ ಗದ್ದೆ ಅಂತ ಕರೀತಾರೆ. ಇದರ ಹಿನ್ನೆಲೆ ನನಗೆ ಕೂಡ ಗೊತ್ತಿಲ್ಲ. ಕಂಬಳ ಆಗ್ತಿತ್ತಂತೆ ಮುಂಚೆ. ಮತ್ತು ಇದರಲ್ಲಿ ನೇರದಲ್ಲಿ ಕಾಣ್ತಿದೆ ನಾಗನ ಕಟ್ಟೆ ಎಲ್ಲ ಇದೆ ಅಲ್ಲಿ, ಮತ್ತು ದೈವದಿದೆ ಮೇಲ್ಗಡೆ. ಇದು ಭಾರತೀಯರ ಅಂತ ಹೆಸರು ಬರೋಕ್ಕೂ ಕಾರಣವೂ ಇದೆ ಅಂತ ಹೇಳ್ತಾರೆ ಹಿಸ್ಟ್ರಿಯಲ್ಲಿ ನೋಡುವಾಗ. ಮೊದಲು ಭತ್ತ ಆದಂತಹ ಊರಿದು. ಕಾಲೋಡು ಈ ಸ್ಥಾನ ಮುಲಿತ ಸ್ಥಾನ ಆದಿತ್ತಂಡು ಎಲ್ಲ ಅಮ್ಮೇರು ಮೂಲ ಅಗೆಲ್ ಬಲಸೊಂದಿತ್ತೀರು ಅಂಚ ಹಿಡಿದು ಬೊಕ್ಕ ಓಡ್ದ ಕಟ್ಟೋಣ ಎಂಗ್ಲು ಮಲ್ತ ಎಲ್ಲಿಡು ಆ ಓಡ್ದ ಕಟ್ಟೋಣ ಮಲ್ತದು ಹಿಡಿದು ಬೊಕ್ಕ ಒಂಚೂರು ಜೀರ್ಣ ಒಂಜೆ ಅಭಿವೃದ್ಧಿ ಬತ್ತನು ಮೂಲು ಹಿಡಿದು ಬೊಕ್ಕ ಮಾತ ಜನಕುಲು ಮಾತ ಊರ್ದಕ್ಕಲು ಪೂರ ಒಗ್ಗಟ್ಟಾದು ಮಾತೆರ್ಲ ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲು ಲೆಕ್ಕ ಮೂಲು ಒಗ್ಗಟ್ಟಾದು ಈ ಸ್ಥಾನವನ್ನು ಮಾತ ಪೊರ್ಲು ಮಲ್ಪುಗಣ ಪಂಡ ಮಾತೆಲ್ಲ ಜವಣಿಯರು ಮಾತೆಲ್ಲ ಉತ್ತೇಜನ ಮಲ್ತದು ಈ ಸ್ಥಾನ ಪೊರ್ಲುಡು ಇನಿ ಇಂದು ಆತುಂಡು ವಿಜೃಂಭಣೆ ಆತುಂಡು ಬ್ರಹ್ಮಕಲಸ ಪೂರ ಆತುಂಡು ಅಂಚಿನ ಇತ್ತೆ ವರ್ಷೋಡೋರ ಮಾರ್ಚ್ 22 ತಾರೀಕದಲ್ಲಿ ನೇಮ ವರ್ಷೋಗೋರ ಬಾರಿ ಗೌಜಿಡಾಪುಂಡು ಮಾತೆರ್ಲ ಊರ್ದಾಕ್ಲು ಮಾತ ಪರ ಊರ್ದಾಕ್ಲು ಪೂರ ಬಂಧು ಮಿತ್ರಿರು ಪೂರ ದೂರದಾಕ್ಲು ಬರ್ತದೆ ಬರ್ಪೆಡಿಗೆ ಬೊಕ್ಕ ಮೂರು ಅಗೇಲು ಸಂಕ್ರಾಂತಿ ಅಗೇಲು ಬರ್ಪುಡು 10-25-30 ಅಗೇಲು ಬರ್ಪುಡು ಎಂಗ್ಲು ತಿಂಗೊಲ್ಗೊರ ಮೂಲು ಅಗೇಲು ಮಲ್ಪುಣೆ ಎಂಗ್ಲು ಕಲಸ ಮತ್ತು ನೀರು ಮೀದು ಬರ್ತದೆ ಮೂಲು ಬಾಕಿಲ್ ದೆಪ್ಪುಣೆ ಸಂಕ್ರಾಂತಿ ಅಲ್ಲಿ ಬೊಲ್ಪು 12 ಗಂಟೆ ಬತ್ತಂದಾಂಡ ಪೂರ ಆದು ಬೇಲೆ ಪೂರ ಆದು ಕತ್ತಲೆಗೆ ಬಲಸದು ಬೊಕ್ಕ ಎಂಗ್ಲು ಪ್ರಸಾದ ಪೂರ ವಿತರಣೆ ಮಲ್ತದು ಎಂಗ್ಲು ಬೊಕ್ಕ ಮಾತೆಲ್ಲ ಮಲ್ತದ್ದು ಹೋಪುಣೆ ಬೊಕ್ಕ ಇನಿಮುಟ್ಟಲ ಪೊರ್ಲುಡು ನಡತೊಂದುಂಡು ಅಂಚೆನೆ ಈ ಜಾಗ ಒಂಜಿ ಕಾಲುಡು ಈ ಎಂಕ್ಲೆ ನಾ ದನಿಕುಲು ಬಾಲಿಗೆರು ಲಕ್ಷ್ಮಣ ಬಾಲಿಗೆರು ನಾ ಜಾಗಡು ಎಂಕ್ಲಿಪ್ಪುಣೆ ಆರು ನಾ ಗೇಣಿಗೆ ಎಂಕ್ಲು ಕೊರ್ದು ಎಂಕ್ಲು ಅಪಗ ಹಿರಿಯಾಕ್ಲು ಪರ ಬಾರಿ ಬಂಗೋಡಿತ್ತಿನ ಪರಿಸ್ಥಿತಿ ಇತ್ತು ಅಪಗ ಗೇಣಿ ಕೊರ್ದು ಎಂಕ್ಲು ಒರಿನ ಅರಿಟ್ಟು ಎಂಕ್ಲು ಬಾರಿ ಜೀವನ ಮಲ್ತು ಅಂತ ಅಪಗ ಪರಿಯರ ತೆಲಿಲಜ್ಜಾಂಡು ತುತ್ತಾರೆ ಕುಂಟುಲಜ್ಜಾಂಡು ಆ ಕಾಲ ಇತ್ತು ಎನ್ನ ಬುದ್ಧಿಡು ಅಂಚ ಹಿಡಿದು ಬೊಕ್ಕ ಪೂರ ಈ ಅಪ್ಪೆಲ್ಲ ಜಾಗ ಉದ್ಧಾರ ಆಗಿ ಬೊಕ್ಕ ಮಾತೆಲ್ಲ ಅಲ್ಪಡ್ದಾಡೆ ಮಾತು ಹಾಕ್ಲಾಕ್ಲ ಗಂಜಿನ ಹಾಕ್ಲಾಕ್ಲ ಉಣ್ಪುಣ ಯೋಗ ಭಾಗ್ಯನು ಅಪ್ಪೆ ಸತ್ಯದೇವತೆ ಕಲ್ಲುಟ್ಟಿ ಎಂಕ್ಲೆ ಕೊರಿಯಿರಿ ಅಂಚ ಅದು ಇನ್ನಿ ಭಾರತೀಯಾರು ಒಂತೆ ಇಂಪ್ರೂವ್ಮೆಂಟ್ಗೆ ಬತ್ತುಂಡು ನಲಮಿತ್ತುಗಳ ಅಂಚೆನೆ ಒಂಜಿ ದೇವಸ್ಥಾನ ಮುಲ್ಪ ಅಲ್ಪ ಮುಟ್ಟಾಡು ನೆತ್ತ ಕೈತಲೆ ದೇವಸ್ಥಾನ ಉಂಡು ಅವು ವಾಕಾಲೋಡು ಅರಿದು ಮುರಿದು ಪೋತುಂಡು ಎಂಕ್ಲೆ ಗೊತ್ತುಜ್ಜಿ ಎಲ್ಲ ಹಿರಿಯಾಕಲಿ ಎಲ್ಲ ಅಮ್ಮೇರು ಪಂಡೊಂತೇರಿ ಎಣ್ಮಡುದು ವರ್ಷ ದುಂಬು ಇತ್ತಿನ ಲಿಂಗಾಯತೇರ್ನಾಕ್ಲಿ ಇತ್ತಿನ ಜಾಗಗೆಂದು ಪಂಡೊಂದಿತ್ತೇರು ಅಂಚ ಅರಿದು ಮುರಿದು ಪೋದ ಇನ್ನೇ ಅಲ್ತಿರ್ದು ಒಂಜಿ ಮೂರ್ತಿಲು ಪೋದು ಪತ್ತೊಂದು ಪುತ್ತೂರ್ಗು ಪೋದು ಅಲ್ಪ ಕುಲ್ಲುನ ಅಲ್ಪ ಗಡ್ಡದ ಪೆರೆ ಕುಲ್ಲಿಯರಿಗೆ ಆಕಾರ ಮೂರ್ತಿಂದಿದ್ದು ಅಂಚ ಮಾಯಾತನಂದೆಲ್ಲ ಪಂಡೊಂದುಳ್ಳಿರಿ ಇಂದು ಅಂದ ತಂದೆ ನಂಕದಾಲ ಗೊತ್ತು ಆ ಸ್ವಾಮಿಗೆ ಗೊತ್ತಂದೆ ಬೊಕ್ಕ ಐನಿ ಎಂಕ್ಲಿಗೆ ಕೇಳಿದ ಮಾತ್ರ ಪಂಡೋಡ ತಂದೆ ಎಂಕ್ಲಿಗೆ ದಾಲ ತೆರಿದು ಎಂಕ್ಲು ದಾಲ ಇಜ್ಜಿ ಎಂಕ್ಲು ಕೋಡೆ ಬುಟ್ನಾಕ್ಲಿಗೆ ಎಂಚಿನ ತೆರಿವು ಬಲ್ಲೆ
ಈತ ಮಾತ್ರ ಈಗ ಗೊತ್ತುಂಡತ್ತಂದೆ ಅವತ್ತಂದೆ ಮೂಲು ಬಾರಿ ಕಾರ್ಣಿಕ ಉಂಡು ಈ ಅಪ್ಪೆನ ಏರು ಬತ್ತನಲ್ಲ ದೂರದಕ್ಕಲ್ಲಿ ಬತ್ತನ ಮೂಲು ಕೈ ಬೀಗಿದ್ದು ಪೋಣಂದ ಈ ಅಪ್ಪೆನದ ನೆಟ್ಟು ವಾ ಇಂದುಲ ಒಂಜಿ ಇನಿಮುಟ್ಟ ಆವಂದಿನ ಬೇಲೆ ಕಮ್ಮಿ ಆಯಿನ ಬೇಲೆ ಜಾಸ್ತಿ ಮೂಲು ಎಣ್ಣಿನ ಕಾರ್ಯ ಆಪೆಗೆ ಖಂಡಿತವಾದಲ ಗೆಲ್ಪಾದ ಕೂರ್ಪೇರು ಮುಲ್ಪದಾಕ್ಲಿಗಿಲ್ಲ ಮಾತ ಇತ್ತೆ ಎಡ್ಡ ಮಲ್ತಂದೆ ಉಳ್ಳೇರಪ್ಪೆ ವಾ ಮಟ್ಟುಗಿಲ್ಲದ ತೊಂದರೆ ಇಜ್ಜಿ ಮಾತ ಕಷ್ಟಲೆಲ್ಲ ಅಪ್ಪೆ ಪರಿಹಾರ ಮಲ್ತಿದ್ದೀರಿ ಮಾತೆರೆಲ್ಲ ಉತ್ತರ ಅಭಿವೃದ್ಧಿಲ ಮಲ್ತೊಂದು ಉಳ್ಳೇರು ನಲ್ಲಲ್ಲ ಈ ದೇವಸ್ಥಾನ ಅಂಡ ಭಾರತೀಯರು ಬಂಗಾರದ ಊರು ಆಪಣಕ್ಕೆ ಸಂಶಯನೇ ಇಚ್ಚಿ. ನಾನು ಆವಾಗಲೇ ಹೇಳಿದ ಹಾಗೆ ದೇವಸ್ಥಾನ ಸಂಬಂಧಪಟ್ಟ ಜಲಕದ ಕೆರೆ ಅದು ಇಲ್ಲೇ ಪಕ್ಕದಲ್ಲಿದೆ, ಬನ್ನಿ ನೋಡುವ. ಇದೆ ದೇವಸ್ಥಾನದ ಜಲಕದ ಕೆರೆ ಇದೆ. ಮತ್ತು ಇಲ್ಲಿ ಇದಕ್ಕೆ ಕೂಡ ಇಲ್ಲೊಂದು ದೈವದ ಕಟ್ಟೆ ಎಲ್ಲ ಇದೆ ಮೇಲ್ಗಡೆ. ಇಲ್ಲಿ ಜಲಕದ ಕೆರೆ ಇದು ಯಾವತ್ತೂ ನೀರು ಕಮ್ಮಿ ಆಗೋದಿಲ್ಲ ಮಾತ್ರ ಇದರಲ್ಲಿ. ಮತ್ತು ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು raktheshwari ಗುಡಿ ಇದೆ ಮೇಲ್ಗಡೆ raktheshwari ಗುಡಿ, ಇದು ಜಲಕದ ಕೆರೆ, ಕೆಳಗೆ ದೇವಸ್ಥಾನ. ಈಗ ಇದಾದಮೇಲೆ ಮೇಲ್ಗಡೆ ದೇವಸ್ಥಾನದ ಕಟ್ಟೆ ಎಲ್ಲ ನೋಡ್ಕೊಂಡು ಹೋಗಿ ಜನೊಂದು ಜಲಕದ ಕೆರೆ ಅಂತ ಪಣ್ಣೊಂದಿಲ್ಲ ದುಂಬದಾಗಲು ಎಂಕಲ್ನ ಸಾಧಾರಣ ಇರುವ 30 ಫೀಟ್ ಉಂಡು ಗುವೆಲ್ ಐಟ್ ಬೇಗ ನೀರು ಆಜುಂಡು ಅಂಡಲ್ ನೆಟ್ ನೀರು ಆಜುಜಿ ಏಪಗಳು ಆಜುಜಿ ಅಂಚ ಇಪ್ಪುಂಡು ಬೊಕ ಮಿತ್ತೊಂಜಿ ಗುಳಿಗನ ಕಟ್ಟೆ ಐಕೊರ ವರ್ಷಗೊರ ಪತ್ತನಾಜದಪ್ಪ ಒಂಜಿ ಐಕ್ ದಾಪುಂಡು ಬೊಕ ಮಿತ್ತ raktheshwariನ ಕಟ್ಟೆ ಐತಾನೆ ಪೂರ ಸಂಬಂಧಪಟ್ಟನೇ ಒಂಜಿ ಲಿಂಕ್ ಅದು ಉಂಡು ಅಂಚ ಉಚ್ಚು ಪೂರ ಇಪ್ಪುಂಡು ನೀರು ಬರ್ರೆ ನೆಕ್ಕೆ ಬರ್ಪುಂಡು ದುಂಬುಡ್ದಂಚ ನಂಬಿಕೆ ಉಂಡು ಅಂಚನೆ ಉಚ್ಚುಲ ತೋಜೊಂದು ಅಲ್ಪ ಅಲ್ಪ ಮಸ್ತ್ ತುಯ್ಯಾರ ತಿಕ್ಕೊಂಡು raktheshwarನ ರಾತ್ರಿ 12 ಗಂಟೆ ಹಿಡಿದು ಬೊಕ್ಕ ಜೀಟಿಗೆ ಒಂದು 11 ಬರ್ಪುಣ ಏತ ಜನಕ್ಕೆ ತೋಜಿದನು ಐನು ಸುಮಾರು ಜನ ಜಾಗ ದೆತ್ತದಾಕ್ಲಿ ಆ ಜಾಗ ದೆತ್ತಿನ ಹಿಡಿದಕ್ಕೆ ಆಕ್ಲಿಗೆ ಐಟ್ ದಲಂದು ಆಪುಜಿ ಸೋಲೆ ಹಿಡಿದಕ್ಕೆ ಆಕ್ಲಿ ಮಾರನಾಣಿ 3-4 ಜನ ಅಂಡು ಇತ್ತೊಂಜಿ ಜನ ದೆತ್ತಿದ್ದೀರು ಆರ್ಲ ಐನು ಪೂರ ತಟ್ಟು ಮಲ್ತಿದ್ದೀರು ಐನು ಮಾರನಾಣಿ ಬಿದ್ದಾಡ್ತೀರು ಪಂಡ ಆಕ್ಲಿಗೆ ದಲ ಐಟ್ ಸುಖ ಏರೆಗಳ ತೆಗ್ದಿಜಿ ಅಂಚ ಅವು ರಾತ್ರಿ 12 ಗಂಟೆ ರಾತ್ರಿ ಪೂರ raktheshwarನ ಒಂದು ಮಾತ್ರ ತೋಜೊಂದು ನೆಟ್ಟದಾಗಲಿ. ನಾವು ಆವಾಗಲೇ ಕೆಳಗೆ ದೇವಸ್ಥಾನ ಸಂಬಂಧಪಟ್ಟಂತಹ ಕೆಲ ಕುರುಹುಗಳೆಲ್ಲ ನೋಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದೇವಸ್ಥಾನದ ಜಾಗ ಇಲ್ಲೆಲ್ಲ ಕಲ್ಲುಗಳೆಲ್ಲ ಇವೆ ಮೇಲ್ಗಡೆ ಎಲ್ಲ, ಅದಕ್ಕೆ ಸಂಬಂಧಪಟ್ಟ ಕಟ್ಟೆ ದೇವಸ್ಥಾನದ ಕಟ್ಟೆಗಳೆಲ್ಲ ಎಲ್ಲ ಇವೆ. ದೇವಿ ಸ್ವರೂಪ ನಾವು ನೋಡಿದ್ದು ಇದೇ ದೇವಿ ಕೆಳಗೆ ಬಂದು ದೇವಸ್ಥಾನದ ಭೇಟಿ ಅಂತ ಹೇಳ್ತಾರೆ. ಅದು ಕೆಳಗೆ ಬರ್ತಾ ಇತ್ತು, ಅದು ಈಗಲೂ ಬರ್ತಾ ಇದೆ ಅಂತ. ಈಗ ಲೈಟ್ ಎಲ್ಲ ಹಾಗೆ ಕಾಣುವುದಿಲ್ಲ, ಅದು ಮೊದಲೆಲ್ಲ ಲೈಟ್ ಎಲ್ಲ ಇಲ್ಲದ ಟೈಮಲ್ಲಿ ಕಾಣ್ತಾ ಇತ್ತು. ಮತ್ತು ಇಲ್ಲೆಲ್ಲ ಒಂದು ಕರೆಕ್ಟಾಗಿ ಒಂದು ದೀಪ ಮೇಲ್ಗಡೆ ಎಲ್ಲ ಬರುವುದು ಎಲ್ಲ ಮನೆಯವರೆಲ್ಲ ನೋಡಿದ್ದಾರೆ, ಇದರೆಲ್ಲ ಉಂಟು. ನೋಡಿದವರೆಲ್ಲ ಇದ್ದಾರೆ. ಓಕೆ, ಅಂದರೆ ಈಗ ತುಂಬ ವರ್ಷದಿಂದ ಇತ್ತು, ತುಂಬ ವರ್ಷ. ಈಗ ಇಷ್ಟೊಂದು ಇದರ ಬಗ್ಗೆ ಒಂದು ಆಸಕ್ತಿ ಅಥವಾ ಎಲ್ಲರೂ ಇದರ ಬಗ್ಗೆ ಮಾತನಾಡೋದಕ್ಕೆ ಕಾರಣ ಏನು? ಅಂದರೆ ಈಗ ಅದು ನೀವು ಅದನ್ನು ಈಗ ಅದರ ಹಿಂದೆ ಹೋಗೋದಕ್ಕೆ ಕಾರಣ ಏನು ಅಂತ? ಈಗ ಅದು ಬೆಳಗ್ಗೆ ಬರೋ ಕಾರಣ ಏನಂದರೆ ಅಲ್ಲೊಂದು ಕೆಳಗಡೆ ಒಂದು ಇತ್ತೀಚೆಗೆ ಒಂದು ಶಿವಲಿಂಗ ಚಿತ್ರ ಇರೋದಕ್ಕೆ ಕಲ್ಲು ಸಿಕ್ತು. ಇದರ ಬಗ್ಗೆ ಈ ಕಲ್ಲು ಏನು ಅಂತ ನಾವು ಒಂದು ನೋಡಬೇಕಂತ ಹೇಳಿ ಪ್ರೊಫೆಸರಿಗೆ ಒಂದು ಕಲಿಸ್ಕೊಟ್ಟಿದ್ವಿ, ರೋಹಿಣಾಕ್ಷ ಶಿರ್ಲಾಲು ಅಂತ, ಗುಲ್ಬರ್ಗದಲ್ಲಿದ್ದಾರೆ ಅವರು ಇದರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡಿದ್ರು. ಮುಂಚೆ ಕೂಡ ಒಂದು ಸರಿ ನೋಡೋಕ್ಕಂತ ಬಂದಿದ್ದರು, ಈ ದೇವಸ್ಥಾನ ಅಂತ ಹೇಳಿ. ಮತ್ತು ಅವರು ಎಲ್ಲ ಪುತ್ತೂರಿನವರೆಲ್ಲ ಸುದ್ದಿ ಪೇಪರ್ನವರೆಲ್ಲ ಬಂದು ಇದನ್ನೆಲ್ಲ ನೋಡುವಂಥ ಒಂದು ಸರಿ ಬಂದಿದ್ದರು, ಎಲ್ಲ ನೋಡಿಕೊಂಡು ಹೋಗಿದ್ದಾರೆ. ಆ ಕಲ್ಲಿನ ಮಹತ್ವದಿಂದ ಇದು ಬೆಳಕಿಗೆ ಬಂತು. ಈಗ ಮುಂಚೆ ಇದ್ರೆ ನಮಗೆ ಗೊತ್ತಿತ್ತು, ಬಟ್ ಅದರ ಬಗ್ಗೆ ಮಾತಾಡೋರು ಯಾರು ಇರಲಿಲ್ಲ. ಈಗ ಯಾಕೆ ಅಂತ ಗೊತ್ತಿಲ್ಲ ನಮಗೆ, ನಮ್ಮ ಮುಖಾಂತರ ಅದೊಂದು ಬೆಳಗ್ಗೆ ಬಂತು. ಆ ಕಲ್ಲಿಗೂ ಈ ಜಾಗಕ್ಕೂ ಈಗ ಸಂಬಂಧ ಅದೇ ಹೇಗೆ, ಅದನ್ನ ಏನಾದರೂ ಗೊತ್ತಾಯ್ತಾ ನಿಮಗೆ? ಈಗ ಮೊನ್ನೆ ಸಿಕ್ಕಿದ ಕಲ್ಲಿಗೂ ಈಗ ಇರುವಂಥ ಇಷ್ಟೆಲ್ಲ ಕುರುಹುಗಳಿಗೂ ಸಂಬಂಧ ಅದರ ಬಗ್ಗೆ ನಮಗೆ ಅಷ್ಟೊಂದು ಏನು ಗೊತ್ತಿಲ್ಲ. ಹಿರಿಯರು ಹೇಳೋ ಪ್ರಕಾರ ಇಲ್ಲಿ ದೇವಸ್ಥಾನ ಇತ್ತು, ಇಲ್ಲಿ ಕೆಳಗಡೆ ಗೊತ್ತು, ಇಲ್ಲೆಲ್ಲ ದೇವರ ಒಂದು ಸಾನ್ನಿಧ್ಯ ಇತ್ತು. ಆ ಕಲ್ಲಿನಿಗೆ ಒಂದು ಇದಕ್ಕೆ ಒಂದು ಪ್ರಾಮುಖ್ಯತೆ ಇರ್ಬೋದು ಅಂತ ನಮ್ಮ ನಂಬಿಕೆ ಅಷ್ಟೇ. ಓಕೆ, ಈಗ ಆ ಕೆಳಗೆ ದೇವಸ್ಥಾನದ ಕುರುಹುಗಳು ಇರುವಂಥದ್ದು ಅದು ಈಗ ನಿಮ್ಮ ಕುಟುಂಬಸ್ಥರ ಉಂಟು. ಹೌದು. ಈಗ ಮುಂದಕ್ಕೆ ಹೇಗೆ ಯೋಜನೆಗಳೇನಾದರೂ ಅದನ್ನು ಅಭಿವೃದ್ಧಿಪಡಿಸುವಂಥದ್ದು ಅಥವಾ ಅದರ ಹಿಂದೆ ಹೋಗುವಂಥದ್ದು ಏನಾದರೂ ಈಗ ಯೋಚನೆಗಳಿದೆ? ಅದರ ಬಗ್ಗೆ ಜೀರ್ಣೋದ್ಧಾರ ಮಾಡಬೇಕಂತ ಆಸಕ್ತಿ ಎಲ್ರಿಗೂ ಇದೆ. ಅದೊಂದು ಆಸೆ ಕೂಡ ನಮಗೆ. ಒಂದು ನಮ್ಮ ಮನೆ ಪಕ್ಕದಲ್ಲಿ ಒಂದು ದೇವಸ್ಥಾನ ಆಗೋದು ಅಂತ ಸುಲಭದ ಕೆಲಸನೂ ಅಲ್ಲ.
ಒಂದು ವೇಳೆ ಯಾರಾದರೂ ಅದಕ್ಕೆ ಮುಂದೆ ಬಂದು ಈ ದೇವಸ್ಥಾನ ನಾವು ಇದಕ್ಕೆ ಸಂಪೂರ್ಣ ಸಹಕಾರ ಕೊಡ್ತೀವಿ, ನೀವು ಕೂಡ ಇದಕ್ಕೆ ಸೇರ್ಕೋತೀರಾ ಅಂತ ಹೇಳಿದರೆ ನಾವು 100% ನಾವು ಸೇರ್ಕೋತೀವಿ. ಅದಕ್ಕೆ ಸಂಬಂಧಪಟ್ಟ ಜಾಗ ಏನಿದೆ ನಾವು ಬಿಡೋಕ್ಕೆ ರೆಡಿ ಇದ್ದಾರೆ. ನಮ್ಮ ಚಿಕ್ಕಪ್ಪ ದೊಡ್ಡಪ್ಪರೆಲ್ಲ ಹೇಳ್ತಾರೆ, ಅದನ್ನೇ ಹೇಳೋದು ಅವರು ಕೂಡ. ನಮಗೂ ಕೂಡ ಅದು ತುಂಬ ತೊಂದರೆ ಇದೆ. ಇನ್ನಾದರೂ ನಾವು ಅದರ ದೇವಸ್ಥಾನಕ್ಕೆ ಹೆಸರು ಹೇಳಿ ಒಂದು ಮುಂದೆ ಬರೋ ಚಾನ್ಸಸ್ ನಮಗಿದ್ದರೆ ನಾವು ಯಾಕೆ ಬಿಟ್ಕೊಡ್ಬಾರ್ದು. ಅದು ಆ ಜಾಗದಲ್ಲಿ ಇನ್ನೂ ಕೂಡ ಏನು ನಾವು ಮಾಡ್ಕೊಂಡಿಲ್ಲ, ಹಾಗೇ ಬಿಟ್ಟಿದ್ದೀವಿ. ನಾವು ರೆಡಿ ಇದ್ದೀವಿ, ಅದಕ್ಕೆ ಸಂಪೂರ್ಣ ಸಹಕಾರ ನಮ್ಮದಿದೆ. ಆ ಜಾಗ ಯಾರ ಹೆಸರಲ್ಲಿ ಉಂಟು ನಿಮ್ಮ ಫ್ಯಾಮಿಲಿ? ಈಗ ಅಜ್ಜನ ಹೆಸರಲ್ಲೇ ಇದೆ ಅದು. ಅದು ಹಾಗೇ ಇದೆ, ಅದು ಯಾರು ಮುಟ್ಲಿಕ್ಕೆ ಹೋಗಿಲ್ಲ, ಹಾಗೇ ಇದೆ, ಹಾಗೆ ಉಳಿಸ್ಕೊಂಡಿದ್ದಾರೆ. ಮತ್ತೊಂಥರ ಗುಡ್ಡ ಥರ ಇತ್ತು ಅದು. ಈಗ ಇತ್ತೀಚೆಗೆ ಆ ಗುಡ್ಡೆಲ್ಲ ಹೋಗಿ ಅದಕ್ಕೆ ಸಂಬಂಧಪಟ್ಟ ಏನು ಫೌಂಡೇಶನ್ ಇದು ಕಾಣ್ತಾ ಉಂಟು, ಎದ್ದು ತೀರ್ಥ ಬಾವಿ ಆಗಲಿ ಎಲ್ಲ ಕಾಣ್ತಾ ಉಂಟು. ಹಾಗೆ ಇನ್ನು ಇದರ ಬಗ್ಗೆ ಸಂಶೋಧನೆಗೆ ಸಂಬಂಧಪಟ್ಟ ಇಲಾಖೆಗೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅವರಿಗೆ ಏನಾದರೂ ನೀವು ಮಾಹಿತಿ ಕೊಟ್ಟಿದ್ದೀರಾ ಅಥವಾ ಅವರೇನಾದರೂ ಬಂದು ನೋಡುವಂಥ ಕೆಲಸಗಳೇನಾದರೂ ಆಗಿದೆ? ಈಗ ಸದ್ಯಕ್ಕೇನು ಆಗಿಲ್ಲ, ಬರುತ್ತಾರಂತ ಒಂದು ಮುನ್ಸೂಚನೆ ನಮಗೆ ಸಿಕ್ಕಿದೆ. ಬಂದರೆ ನಾವು ಸಂಪೂರ್ಣವಾಗಿ ಅದರ ಮಾಹಿತಿ ಕೊಡ್ತೀವಿ. ನಾವು ನಿಮಗೆ ಎಷ್ಟು ಗೊತ್ತಿದೆ ಅಷ್ಟು ಕೊಡ್ತೀವಿ. ಮತ್ತು ಅದಕ್ಕೆ ಸಂಬಂಧಪಟ್ಟ ನಮ್ಮ ಹಿರಿಯವರೆಲ್ಲ ಇದ್ದಾರೆ, ಅವರು ಸಂಪೂರ್ಣ ಮಾಹಿತಿ ಕೊಡ್ತಾರೆ ಅದರ ಬಗ್ಗೆ. ಸೊ ಒಟ್ಟಾರೆಯಾಗಿ ಅಂದರೆ ಇದನ್ನು ಕ್ಷೇತ್ರವಾಗಿ ಅಭಿವೃದ್ಧಿ ಪಡಿಸೋದಿದ್ರೆ ನಿಮ್ಮದು ಸಹಕಾರ ಇದೆ, ಖಂಡಿತವಾಗಿ ಸಹಕಾರ ನಾವು ಕೊಡ್ತೀವಿ. ಹಿರಿಯಸ್ಥಾನದಲ್ಲಿ ನಮಗೆ ಒಂದು 4 ತಲೆಮಾರಿ ಹೋಗೋ ತನಕ ನಮಗೆ ಯಾರಿಗೆ ಗೊತ್ತಿಲ್ಲ. ಆದರೂ ನಾರಾಯಣ ಶೆಟ್ಟರ್ ಅಂತೇಳಿ ಕಿಲ್ಲೂರ ಗುತ್ತು ಬಂದು ಇಲ್ಲಿ ಬಾರೆತ್ಯಾರ್ನಲ್ಲಿ ಸೋಜೇರಿ ಇರುವಂಥ ಕಾಲದಲ್ಲಿ ಮತ್ತೆ ಬಾಲ್ಗೇರಿಗೆ ಸಂಬಂಧಪಟ್ಟ ಜಾಗವನ್ನು ನಮ್ಮ ಅಜ್ಜರು ವಹಿಸಿಕೊಂಡರಂತೆ. ಈಗ ನಮ್ಮ ಇಷ್ಟು ಸಂಬಂಧಪಟ್ಟ ಜಾಗ ಇರುವುದು ನಾರಾಯಣ ಶೆಟ್ಟರ್ ನಲಿತ್ತು. ಈಗ ಅದನ್ನು ಅವರು ತೀರ್ಕೊಂಡಾದ ಮೇಲೆ ಮತ್ತು ಕುಂಜಣ್ಣ ಶೆಟ್ಟರಿಗೆ ಮತ್ತು ನಾರಾಯಣ ಶೆಟ್ಟರಿಗೆ ಪಾಲಾಗಿ ನಮ್ಮ ನಾರಾಯಣ ಶೆಟ್ಟರ್ ಸೊಸೆಯವರಿಗೆ ಕೊಟ್ಟು ನಮ್ಮ ತಂದೆಯವರು ಗೇಣಿ ಕೊಟ್ಟು ಎಲ್ಲ ವ್ಯವಹಾರ ಮಾಡಿದರಂತೆ. ಆವಾಗ ನಮಗೆ ಈ ಜಾಗ ಡಿಕ್ಟೇಷನ್ನಲ್ಲಿ ನಮಗೇನೆ ಉಂಟದು, ದೇವಸ್ಥಾನ ಅಂತ ಅಲ್ಲ. ಆದರೂ ಈಗ ಅದು ಒಬ್ಬೊಬ್ಬರು 400 500 ವರ್ಷಕ್ಕಿಂತ ಮೇಲ್ಪಟ್ಟು ಎಲ್ಲ ಬೇರೆ ಬೇರೆ ಕಡೆಗೆ ಕೇಳಿದರೂ ಈ ಬಾರೆತ್ಯಾರದ ವಿಷಯ ಕೇಳಿ ಬರ್ತದೆ. ಅಂದರೆ ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಹಾರಿ ಹೋಗುವಾಗ ಇದನ್ನೆಲ್ಲ ಬಾವಿ ಹಾಕಿದರೆ ಕೆರೆ ಹಾಕಿದರೆ ನಮ್ಗೆ ಗೊತ್ತಿಲ್ಲ ಅಂತ ತಗೊಂಡೋಗಿ ಅಲ್ಲಿ ಇದು ಇಟ್ಟಿದ್ರಂತೆ. ಆ ಮೂರ್ತಿಯನ್ನು ತೆಗೆದು ಗಡ್ಡ ತೆಗುವೇನ ಅದು ಬ್ರಾಹ್ಮಣರು ಎಲ್ಲ ಹೋಗುವಾಗ ಅದು ಸಿಕ್ಕಿಲ್ಲಂತೆ. ಮತ್ತು ಅವರು ಏನು ಪುತ್ತೂರಿನಲ್ಲಿ ಸೊಂಡಿಲ್ ಭಾಗ್ಯ ಏನೋ ಸೊಂಡಿಲ ಎಲ್ಲ ಹೇಳ್ತಾ ಇದ್ದಾರೆ, ನಮ್ಗೆ ಗೊತ್ತಿಲ್ಲ. ಅಂತ ಪುತ್ತೂರಿನಲ್ಲಿ ಎಲ್ಲ ತಲಪ್ರಶ್ನೆ ಕೇಳುವಾಗಲೂ ಅಲ್ಲಿ ಗೊತ್ತುಂಟು, ಎಲ್ಲ ಹೇಳಿಲ್ಲ ನಮಗೆ. ಮತ್ತು ಇಳಿಯೂರಿನಲ್ಲಿ ಇವತ್ತು, ಮತ್ತು ಇಲ್ಲಿ ಬಳೆಯೂರು, ಮತ್ತು ನಾವು ಇಟ್ಟಿದ್ದೇವೆ. ಮತ್ತು ಇಲ್ಲಿ ಬಿಜದಡಿ ಬಡೆಕೊಟ್ಟು ಇಂಥ ಕಡೆ ಕೆಲವು ಕಡೆ ಇದೆಲ್ಲ ತಲಪ್ರಶ್ನೆಯಲ್ಲಿ ತೋರಿಕೆಯಲ್ಲಿ ಬರ್ತಾ ಉಂಟು. ಇದು ಸಾಮಾನ್ಯದ ವಿಷಯ ಅಲ್ಲ, ಅಂತೂ ಇಲ್ಲಿ ಊರಿನವರು ಸೇರಿ ಮಾಡುವಂಥದ್ದು ವಿಷಯ ಅಲ್ಲ. ಇದಕ್ಕೆ ಗೌರ್ಮೆಂಟ್ ಆಗಲಿ ಅಲ್ಲ ದೊಡ್ಡ ದೊಡ್ಡ ಮಂದಿ ಎಲ್ಲ ಬಂದರೆ ಮಾತ್ರ ಇದು ಆಗ್ಬೋದು ಹೊರತು ನಮ್ಮ ಊರಿನವರಿಗೆ ಸಾಧ್ಯ ಇಲ್ಲ. ಅದರ ಜಾಗ ಎಲ್ಲ ನಮಗೆ ಒಂದು ಸಂಬಂಧಪಟ್ಟ ಜಾಗ. ಅದಕ್ಕೆ ಮುಂಚೆ ನಮ್ಮ ವಿಶ್ವಾಸ ಶೆಟ್ಟರಿಗೆ ಉಂಟು. ಅದೆಲ್ಲ ಅವರು ದೇವಸ್ಥಾನ ಆಗುವುದಕ್ಕೆ ಯಾರು ಆಕ್ಷೇಪ ಏನಿಲ್ಲ ಕೊಡುವುದಕ್ಕೆ. ಏನು ಎಲ್ಲ ಯಾರ್ದು ಜಾಗ ಹೋದರೂ ಯಾರಿಗೆ ಆಕ್ಷೇಪ ಮಾಡುವಂಥವ್ರು ಯಾರಿಲ್ಲ. ಅಂಥ ಒಂದು ದೇವಸ್ಥಾನ ಆಗಬೇಕಂತೆಲ್ಲ ಇಲ್ಲಿ ಯುವಕರಿಗೆ ಉಂಟು. ಎಲ್ಲಿ ಹೋದರೂ ದುಡಿದ್ರು ಮಕ್ಕಳಿಗೆ ಯುವಕರಿಗೆ ಎಲ್ಲ ಚಾನ್ಸ್ ಇಲ್ಲ. ಅಲ್ಲಿ ಬರುವುದು ಇಲ್ಲೇ ಇರುವುದು 10 ಸೆಂಟ್ ಜಾಗ, ಆದರೂ ಬರುವುದು ಇಲ್ಲೇ. ಸ್ಥಿರ ಅಂತ ಇಲ್ಲ, ಸ್ಥಿರ ಅಂತ ಯಾರಿಲ್ಲ, ಅಸ್ಥಿರದಲ್ಲಿ ಇದ್ದಾರೆ. ಅದಕ್ಕೆ ಈ ದೇವಸ್ಥಾನ ಲೆಕ್ಕೇಸರಿ ಕಟ್ಟ ಅಂತ ಹೇಳ್ತಾರೆ. ಲೆಕ್ಕೇಸರಿ ಕಟ್ಟ ಅಂದರೆ ಈಗಿದ್ದಲ್ಲ, ಅದು ಅಲ್ಲಿ ಮೇಯ್ನ್ ಆಗಿ ಈ ಉತ್ತದಲ್ಲಿ ಉಂಟಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನಾದರೂ ಬೇಡದ ಪದಾರ್ಥ ಪಲ್ಯ ಮಾಡಿದರೆ ಅದು ಅಲ್ಲಿ ಹಾವು ಬರುವುದು ಎಲ್ಲ ಉಂಟು. ಅಲ್ಲಿ ನಾವು ಕಣ್ಣಾರೆ ನೋಡಿದ್ದೇವೆ. ಅಂಥದ್ರಲ್ಲಿ ಈಗ ನಮಗೆ ಗೊತ್ತಿಲ್ಲದೆ ಮನೆ ಕಟ್ಟಿದವರಿದ್ದಾರೆ. ಯಾವ ಜಾಗದಲ್ಲಿ ಕಟ್ಟಿದ್ದಾರೆ, ಏನೋ ಉತ್ತ ಅಲ್ಲ ಜಾಗ ಇತ್ತ, ದೇವಸ್ಥಾನ ಕಟ್ಟೆತ್ತ, ದೇವಸ್ಥಾನ ನಮಗೆ ಗೊತ್ತಿಲ್ಲ ಅಂತ ಮನೆ ಕಟ್ಟಿದ್ದಾರೆ. ಎಲ್ಲ ಅವರಿಗೆ ದೇವರೇ ಗತಿ ಅಂತೇಳಿ ಕಟ್ಟಿದ್ದಾರೆ, ಕುಂತಾರೆ, ಎಲ್ಲ ನಮ್ಗೆ ಗೊತ್ತಿಲ್ಲ, ಪ್ರಾಬ್ಲಮ್ ಇಲ್ಲ ಇಷ್ಟು ತನಕ. ಅಂತೂ ಇಂಥ ದೇವಸ್ಥಾನ ಆಗುವುದಾದ್ರೆ ಯಾರಿಗೂ ತೊಂದರೆ ಇಲ್ಲ. ಯಾರು ಅದಕ್ಕೆ ನಾವು ಅಡ್ಡ ಬರುವವರು ಯಾರೂ ಇಲ್ಲ. ನನ್ನ ಅನಿಸೋ ಮಟ್ಟಿಗೆ ನಮಗೆ ಈಗ ಜಾಗ ಅದೊಂದು 78 ಸೆಂಟ್ ಜಾಗ ನಮ್ಮ ಅಣ್ಣ ತಮ್ಮದು ನಾವೆಲ್ಲ ಇದ್ದೇವೆ. ನಾವು ಅದು ಬಿಟ್ಟು ಕೊಡೋದಕ್ಕೂ ನಮ್ಮದೇ ಏನು ಆಕ್ಷೇಪ ಇಲ್ಲ. ಮತ್ತು ಎಲ್ಲ ಇದಕ್ಕೆ ಒಂದು ದೇವಸ್ಥಾನ ಆಗೋದಾದ್ರೆ ಮಾರ್ಗದ ಮಟ್ಟ ಆಗಲಿ ದಾರಿ ಮಟ್ಟ ಯಾವುದಕ್ಕೂ ಕೊರತೆ ಇಲ್ಲದೆ ಉಂಟು. ಮತ್ತು ಯಾರ್ದು ಮನೆ ಉಂಟಾ ಅದು ನಮ್ಗೆ ಗೊತ್ತಿಲ್ಲ. ದೇವರೊಂದು ಒಂದು ಅಕ್ಕಿಗಾದರೂ ಕಾರ್ಯ ಉಂಟಂತಲ್ಲ, ಅಲ್ಲ ಅವರನ್ನು ಓಡಿಸಿ ದೇವಸ್ಥಾನ ಆಗೋದಲ್ಲ, ಅದಕ್ಕೊಂದು ದಾರಿ ಉಂಟಲ್ಲ, ಆ ದಾರಿಯನ್ನು ಮಾಡಿಕೊಡ್ಬೇಕು. ಅಂಥದ್ರಲ್ಲಿ ಒಂದು ಎಲ್ಲ ಆಗುವುದಕ್ಕೆ ನಮ್ದು ಯಾರ ಆಕ್ಷೇಪ ಇಲ್ಲ ಅಂತ ಹೇಳಿ ನಾವು ಸುದ್ದಿ ಹೇಳ್ತಾ ಇದ್ದೇವೆ. ಇಲ್ಲಿನ ಕುರುಹುಗಳು ಸ್ಥಳಗಳನ್ನು ನೋಡಿದ್ವಿ. ಇನ್ನು ಇಲ್ಲಿನ ಜನರಿಗೆ, ಇಲ್ಲಿನ ನಿವಾಸಿಗಳಿಗೆ ಒಂದಷ್ಟು ಅನುಭವಗಳು ಕೂಡ ಆಗಿದೆ, ಒಂದಷ್ಟು ವಿಚಾರಗಳನ್ನು ಹೇಳಿದರು. ಅದರ ಜೊತೆಗೆ ನಾಗನ ಸಂಚಾರದ ಬಗ್ಗೆ ಕೂಡ ಹೇಳಿದರು. ಹಾಗಿದ್ರೆ ಇದನ್ನು
ಗಮನಿಸಿರುವಂತಹ ಸ್ಥಳೀಯರು ಏನು ಹೇಳ್ತಾರೆ, ಅವರ ಪ್ರಕಾರ ಹಿರಿಯರ ಪ್ರಕಾರ ಇಲ್ಲಿನ ಒಂದು ಹಿಂದಿನಿಂದ ನಡೆದುಕೊಂಡು ಬಂದಂತಹ ಪದ್ಧತಿಗಳೇನು ಅಥವಾ ಅವರು ಕೇಳಿರುವಂತಹ ವಿಚಾರಗಳೇನು ಎಲ್ಲವನ್ನು ಕೂಡ ಅವರಿಂದ ಕೇಳ್ಕೊಂಡು ಬರೋಣ ಬನ್ನಿ. ಬೋಲ್ಪುತಿಯೇ ಬೋಲ್ಪು ಬಣ್ಣಾಗ ಎಂಗಲೆ ಬಾಕಿಲಿ ಒಟ್ಟಿ ಬಾಕಿಲಿ ಒಟ್ಟಿನ ಬಾಕಿಲ್ದೇ ಇದೆ ಅನ್ನು ಒಕ್ಕ ಅಡೆಗೆ ಒಂದು ಆತ ನಾವು ಒಕ್ಕ ತೋಜಿಜಿ ಯಾನು ತೂತುಜಿ ಅಂಡ ಆಯ್ ತೂತು ಪೋಡ್ಸಿರ್ದೈತಾ ಆಯ್ ಪೋಡ್ಸಿರ್ದು ಉಲಾಯ್ ಬೈದಿ ಅಂಚ ಐದು ಒಕ್ಕ ಹುಚ್ಚು ಬರೋ ಅಂತಂದು ಹುಚ್ಚು ಅದು ನನ್ನ ಎಂಕ್ಲೆಗೆ ಅಲ್ಪ ದೇವಸ್ಥಾನದ ಅಡ್ಡಿನ ಮಂಡು ತೋಜಿನ ಮಂಡು ಅವಕ್ಕ ಮಿತ್ತು ಆತದು ಇಲ್ಲಿ ಗಟ್ಟಿ ಇರೋದೊಂದು ಇಲ್ಲಲ್ದಲ್ಲೇ ಕೊಂಚ ಸೂಟೆ ತೋಜಿದನಿಗೆ 4 ವರ್ಷ ದುಂಬು ಸೂಟೆ ತೋಜಿದನಿಗೆ ಜಾಗ ದುಂಬು ದೆಪ್ಪುನಾಗ ಇತರ ಬಟ್ರ ದೆತ್ತೇರು ಐಕ್ ದುಂಬು ಸುಮಾರು ಜನ ಬತ್ತು ತುಯ್ಯೇರು ತೂಡ್ನಾಗ ಒಂದು ಪ್ರಶ್ನೆದಾರಿಂಚನೆ ಕೇನ್ ಬರುತ್ತೆ ಜಾಗ ದೆಪ್ಪುನಾಕಲ್ಲ ಎಂಚ ದೆಪ್ಪೊಳ್ಳೆ ಅಂದು ಆರ್ಡ ಪಣ್ಣೆಗೆ 60 ಪಂಡೇರು ನೆಟ್ಟೊಂಜಿ ರಕ್ತೇಶ್ವರಿ ನಿಪ್ಪೊಡತ್ತ ಅಂದು ಕೇಟಿರು ಅವು ಎಂಕ್ಲ ತೋಜ ಅಂದೆಂದು ಕಟ್ಟೆ ರಕ್ತೇಶ್ವರನ ಅಂದು ಪಣ್ಪೇರೆ ಎಂಕ್ಲ ಆಯ್ತು ಅನುಭವಿಸಿ ಪಣ್ಪುನೆಗೆ ಎಂದು ಮಾತ್ರ ಗೊತ್ತು ಈಗ 6 ಗಂಟೆ ನೆಕ್ಕ ಸಂಬಂಧ ಒಟ್ಟು ನಾನು ಒಂಜಿ ಕಟ್ಟೆ ಪೋಡು ಒಂದು ಮೂಲು ದೈವ ಕಟ್ಟದು ಅವಳು ಬಿರಿಪೇದನಾಗೆ ದುಂಬುದ ಕಾಲೋಡು ಅಂಚ ಅದು ನನ್ನೊಂಜಿ ಪೋಡು ಅಂಡೆ ಅವು ಪಂಡ ದುಂಬು ಅವಳು ಒಂಜಿತ್ತುಂಡು ಅವು ದುಂಬು ಜಾಗದ ಎತ್ತನ ತಟ್ಟು ಅಂತದ್ದು ಅಡು ಕಾರು ಬುಡ್ದು ಅಡೆಗೆ ಅನ್ನುವಂಥ ಅರಸೇಲು ಅಂತೇರು ಅಂಚ ಅದು ಅಲ್ಪಡ್ದಕ್ಕ ತಿರ್ತೊಂಜಿಂಡು ಎಂಕ್ಲ ಪಣ ಕಣ್ಣಾರ ತೂತ್ರೊಂಜಿ ಹುಚ್ಚು ಈ ನಮ್ಮ ಸೆಕೆತ್ತ ಟೈಮಿಡು ಒಂಜಿ ಅರೆಗಲ್ ಟೈಮಿಡು 2 ಗಂಟೆ ಟೈಮಿಡು ವಾರ ಹೊರ ಡೈಲಿ ಏಪಲಜ್ಜಿ ವಾರ ಹೊರ ಸಿಗಿದ ಮುಲ್ಪಡ್ಬೋದು ತಿರ್ತಾವೆ ನಿಕ್ಲ ಅವಳು ದೇವಸ್ಥಾನದ ಪಡ್ಪೋದವಳು ಒಂಜಿ ಗುವೆಲ್ ಕೆರೆ ತೋಯ್ಯಾರು ಅಡ್ಡೆ ನೀರು ಪಡ್ದು ಈರು ಉಂತೊಂಡ ಈರಿನ ಕಾರ್ದ ಇಟ್ಟೆ ಬೋಂಡಲ್ಲ ತರೆದೇ ಇರ್ತತು ಅಂದು ಈರು ಐತಾತಿಗೆ ಹೋಗ್ಬಿಡು ಏರೆಗ್ಲ ಒಂಜಿ ಉಪ್ಪದ್ರ ದೇವರದ ಇಟ್ಟು ಈತ ಉಚ್ಚ ಅಲ್ಪ ಎಂಕ್ಲೆ ಇಲ್ಲಾಡೆ ಮುಟ್ಟ ಬರೋ ಕೆಲವು ಬರ್ಪೇದ್ರೆ ಒಂಜಿ ಇಲ್ಲಾಡೆ ಬತ್ತಿ ಇಪ್ಪಂದು ಹೊರ ಇಜ್ಜು ಅಮ್ಮನಿಗೆ ಹೊರ ಪುಚ್ಚೆಲ್ಲ ಅಲ್ಪ ಅಡ್ಡ ಅಟ್ಟನಿಗೆ ಜಾಲ್ಗೋರ ಬತ್ತಲು ಅದಕ್ಕೆ ಪುಚ್ಚಲೆ ಜೋರು ಅಂತದ್ದು ಕಣ್ಣು ಬುಲಾದನ ಒಯ್ಟೆ ಪೋತನ ದಿಜ್ಜಿ ಅಂತಾರೆ ಬುಕ್ಕೊಂಜಿ ಎಂಗೆಲ್ಲ ತುಂಬ ಜೂಲಿನ ಆಯ್ತು ಅವು ಹೊರ ಬಂದು ಅಂತನಿಗೆಲ್ಲ ನಾಯಿ ಹೊರ ಅಂದು ಅಂತನಿಗೆ ಸುಂಪುಣೆ ಎಂದು ದಾದ ಅಣ್ಣಾಗ ನಾಯಿ ಅಡ್ಡ ಆಟ್ನಿಗೆ ನಾಯಿ ಲೆತ್ತಿ ಉಡ್ಲೆ ರಪಕ್ಕ ಅಪ್ಪಾಣಿ ಬುಕ್ಕ ಏರೆಗ್ಲ ಇನ್ನಿ ಮುಟ್ಟ ಉಪ್ಪದ್ರ ಆಡು ದಾಲ ಉಪ್ಪದ್ರ ಅಜ್ಜಿ ಈತ ನವಿಲಿತ್ತಲ್ಲ ಆ ಹುಚ್ಚು ಮಾತ್ರ ಇನಿ ಮುಟ್ಟ ಏರೆಗ್ಲ ಇತ್ತೆಲ್ಲ ಉಂಡವು ಇತ್ತೆಲ್ಲ ಅಂಡ ಇತ್ತೆ ಮಾತ್ರ ಈ ತೋಟದಿಡ್ನೆದುಕ ನೀರಾಯಿ ಕಲ್ಪನೆ ತಿಕ್ಕೊಂಡು ಅಂಚದು ಆತ ತುಯ್ಯರೆ ಕುಜಿ ಇಜಿನ ಇಲ್ಲದ ಐಟೆನೆ ಬರಿಗೆ ಪೋಪುಂಡು ನೀರು ಬರ್ಪುಂಡು ಆಯ್ತು ಆತಿಗೆ ಏರೆಗ್ಲ ಒಂಜಿ ಉಪ್ಪದ್ರಾಡು ಈತನೇಟ ಉಪ್ಪು ಇತ್ತ ಇನ್ನಿ ಮುಟ್ಟಲ್ಲ ಏರೆಗ್ಲ ಅಂದು ಇಜ್ಜಿ ಅಂಚ ಅಂದು ರಕ್ತೇಶ್ವರನ ಮೈ ಅಲ್ತ ಮೈನಂದು ನನ್ಪೇರು ಮುಲ್ತು ಅಡೇರು ದುಂಬು ಸುಮಾರು ಜನಕ್ಕೆ ಸೂಟ ಜೇದನ್ ಪುರ ಇತ್ತೆ ಇಲ್ಲ ಏನು ಹಿಡ್ದುಕ ಪುರ ಅವು ಪುರ ಮುಖ ಇಜ್ಜಿ ಕಡಿಮೆ ಆತಂಡು ಮುಖ ಏರೆಗ್ಲ ದೇವರದಟ್ಟು ಉಪ್ಪದ್ರ ಅಂದ ಏರೆಗ್ಲ ಇಜ್ಜಿ ಎಂಕ್ಲ ಮೈ ನಂಬುಂಡ ಅಂಡ ಎಂಗ್ಲ ಕಲ್ಲುಟ್ಟಿ ಸಹ ಒಂಟಿ ಅವು ಕಲ್ಲುಟ್ಟಿ ಅವಳ ದುಂಬುಡ್ದೆ ಇಂದು ಇತ್ತು ನನಗೆ ಪಂಡ ಪ್ರತಿಯೊಂಜಿಲ ಎಂಕ್ಲ ಅಪ್ಪ ಎಂಕ್ಲ ಜಾಗೆ ಸಂಬಂಧಪಟ್ಟ ನಂದು ಅಂಚ ಅಂದು ಆನಂದನೆ ಎಂಕ್ಲೆಗೆ ಒಂಜಿ ಎಡ್ಡತ್ತ ನಡೆದು ಮಾತೆರೆಗ್ಲ ಆಸೆ ಒಂಜಿ ಆವಡು ಅಂದು ಮಾತೆರೆಗ್ಲ ಅಂಡ ದೇವಸ್ಥಾನ ಒಂಜಿ ಎಂಕ್ಲೆಗೆ ಪುತ್ತೂರು ತೂಣಾಗ ಎಂಕ್ಲೆಗೆ ಪಂಪೇರ ಆದಿಂದು ಅಣ್ಣಾಗ ಎಂಕ್ಲೆಗ್ಲ ಒಂಜಿ ಮೂಳಿತ್ತು ನಾನು ಒಂಜಿ ಎಂಕ್ಲ ಓಡಿತ್ತು ನತ್ತ ಅನ್ನೋದು ಪಂಡ ಅವಳು ತೂಣ ಅವು ಕಡಲು ಒಂದು ಅಣ್ಣಲೊಂಜಿ ಒಂಜಿ ಸುದತ್ತಲೆಗೆ ಅಣ್ಣ ಇತ್ತದತ್ತ ಅನ್ಪಣ ಒಂಜಿ ಆಸೆ ಎಂಕ್ಲೆಗ್ಲ ಒಂಜಿ. ಥ್ಯಾಂಕ್ ಯು ಸಂತೋಷ್ ಅವರೇ, ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಏನೆಲ್ಲ ಸಿಕ್ಕಿದೆ, ಏನೆಲ್ಲ ಇಲ್ಲಿ ಪ್ರೂಫ್ಗಳಾಗಿ ಉಳಿದುಕೊಂಡಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ರಿ. ಬಹುಶಃ ಇದು ಒಂದು ಕ್ಷೇತ್ರವಾಗಿ ಅಥವಾ ಒಂದು ಸಾನ್ನಿಧ್ಯ ಶಕ್ತಿ ಏನಿದೆ ಅದು ಹೊರಗೆ ಬರಬೇಕು. ಆ ಮೂಲಕ ಕ್ಷೇತ್ರ ಆದರೆ ಕ್ಷೇತ್ರ, ಸಾನ್ನಿಧ್ಯ ಆದರೆ ಸಾನ್ನಿಧ್ಯ, ಅದು ಅಭಿವೃದ್ಧಿ ಆಗಬೇಕು ಅನ್ನೋದು ನಿಮ್ಮ ಕೂಡ ಕನಸು. ನಮಗೂ ಆಸೆ ಆದಷ್ಟು ಬೇಗ ಆಗಲಿ. ಇಲ್ಲಿನ ಒಂದು ಕುತೂಹಲ ಏನಿದು ಅನ್ನುವಂಥ ಕೌತುಕ ಏನಿದೆ ಅದು ಆದಷ್ಟು ಬೇಗ ಬಗೆಹರಿಯಲಿ ಅನ್ನೋದು ನಮ್ಮ ಸುದ್ದಿ ಆಶಯ ಕೂಡ. ಥ್ಯಾಂಕ್ ಯು ಮಾಹಿತಿಯನ್ನು ಕೊಟ್ಟದಕ್ಕಾಗಿ. ಇದು ಬಾರೆತ್ತಾರಿನಲ್ಲಿ ಕಂಡು ಬಂದಿರುವಂತಹ ರಚನೆಗಳ ಬಗ್ಗೆ ಇಲ್ಲಿನ ಸ್ಥಳೀಯರು ಹೇಳಿರುವಂತಹ ಮಾಹಿತಿ. ಆದರೆ ಇದು ಯಾವ ಕಾಲದ್ದು, ಹೇಗೆ ಅನ್ನುವಂತಹ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಹಿರಿಯರಿಂದ ಹೇಳಿಕೊಂಡು ಬಂದಂತಹ ಮಾತುಗಳನ್ನು, ಅವರಿಂದ ಕೇಳಿ ತಿಳಿದುಕೊಂಡಿರುವಂತಹ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಒಂದಷ್ಟು ಅಧ್ಯಯನಗಳು ನಡೆದರೆ ಇದರ ಹಿನ್ನೆಲೆ ಏನು, ಇತಿಹಾಸ ಏನು ಅನ್ನುವಂಥದ್ದು ತಿಳಿಯುತ್ತೆ. ಆ ಮೂಲಕ ಇಲ್ಲಿರುವಂತಹ ಸಾನ್ನಿಧ್ಯ ಯಾವುದು ಅಂತ ಗೊತ್ತಾಗಿ ಅದನ್ನು ಅಭಿವೃದ್ಧಿಪಡಿಸಬಹುದು ಎನ್ನುವಂತಹ ಆಶಯ ಇವರಲ್ಲಿ ಇದೆ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಪ್ರಯತ್ನಗಳಾಗಲಿ, ಸಂಬಂಧಪಟ್ಟವರು ಗಮನ ಹರಿಸಲಿ ಅನ್ನುವಂಥದ್ದು ಸುದ್ದಿಯ ಆಶಯ ಕೂಡ ಅಂತ ಹೇಳ್ತಾ, ಹರಿಪ್ರಸಾದ್ ನೆಲ್ಯಾಡಿ, ಧನುಷ್ ಪುತ್ತೂರು ಜೊತೆಗೆ ಗೌತಮ್ ಶೆಟ್, ಸುದ್ದಿ ನ್ಯೂಸ್, ಬಂಟ್ವಾಳ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.